ಶ್ರೀನಿವಾಸ ದೇವರಿಗೆ ಶ್ರದ್ಧಾ ಭಕ್ತಿ ಪೂರ್ವಕ ಶ್ರೀನಿವಾಸ ಕಲ್ಯಾಣೋತ್ಸವ. ದಯವಿಟ್ಟು ಹೊರಭಾಗದಲ್ಲಿರುವ ಎಲ್ಲ ಬದಿಯಲ್ಲಿ ಅದೆಷ್ಟೋ ಒಳ್ಳೆಯ ಬದಲಾವಣೆ. ಮಹತೋಬಾರ ವೇಳುಗುಂಡ ವೆಂಕಟರಮಣ ಗೋವಿಂದ್, ವೇಳುಗುಂಡ ವೆಂಕಟರಮಣ ದೇವರ ಪಾದಾವೃಂದಕ್ಕೆ ಗೋವಿಂದಾನ್ ಗೋವಿಂದ. ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ತಿರುಪತಿಯ ಶ್ರೀನಿವಾಸನ ಧರ್ಮ ಸಂಗಮ ಇವತ್ತು ಪುತ್ತೂರಿನಲ್ಲಿ ಕಂಡುಕೊಳ್ತಾ ಇದ್ದೇವೆ. ಆ ತಿರುಪತಿಯ ತಿಮ್ಮಪ್ಪನ ಆಶೀರ್ವಾದದೊಂದಿಗೆ ಶ್ರೀನಿವಾಸನನ್ನ ಪುತ್ತೂರಿನ ಈ ಭವ್ಯವಾಗಿರುವ ಈಶಾ ಮಂಟಪಕ್ಕೆ ಸಮಸ್ತ ಹಿಂದೂ ಬಂಧುಗಳ ಧರ್ಮ ಸಂಗಮದೊಂದಿಗೆ ಬರಮಾಡಿಕೊಳ್ಳುವ ಈ ಸುಸಂದರ್ಭ ಈ ಪುತ್ತೂರು ಸಾಕ್ಷಿಯಾಗ್ತಾ ಇದೆ. ಸೇರುವಂತಹ ಕೆಲಸವನ್ನ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಬುದ್ಧಿಲ ಪರಿವಾರ ಇವತ್ತು ಪುತ್ತೂರಿನಲ್ಲಿ ಮಾಡಿದೆ. ಧರ್ಮದ ಸಂಗಮ ಈ ಪುತ್ತೂರಿನ ಕೇಸರಿಯ ಬಂಧುಗಳು, ಹಿಂದೂ ಬಂಧುಗಳು ಮನಸ್ಸನ್ನ ಮಾಡಿದರೆ ಯಾವ ರೀತಿಯಲ್ಲಿ ಧರ್ಮ ಸಂಗಮವನ್ನ ಮಾಡಿಕೊಳ್ಳಬಹುದು ಅನ್ನೋದನ್ನ ಇವತ್ತು ಪುತ್ತೂರಿನಲ್ಲಿ ಆ ಸ್ವಾಮಿಯ ಆಶೀರ್ವಾದವನ್ನ ಪಡೆದು ನಮ್ಮೆಲ್ಲರ ಜೀವನವನ್ನ ಪಾವನಗೊಳಿಸುವಂತಹ ಕಾರ್ಯಕ್ರಮ. ಎಲ್ಲರಿಗೂ ಸನ್ಮಂಗಲವಾಗಲಿ, ಆ ಶ್ರೀನಿವಾಸನ ಆಶೀರ್ವಾದವಿರಲಿ. ಈಶಾ ಮಂಟಪದ ಕಡೆಗೆ ಪುತ್ತೂರಿನಲ್ಲಿ ಕಣ್ತುಂಬಿಕೊಳ್ಳುವ ಶ್ರೀನಿವಾಸನನ್ನ ಎರಡನೆಯ ಬಾರಿ ಪುತ್ತೂರು ಆರಂಭವಾಗಲಿದೆ. ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಪುತ್ತೂರು. ಗೋವಿಂದ 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 ಗೋವಿಂದ. ಅತಿಥಿಗಳು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದ ಬಳಿಕ ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಎಲ್ಲ ಪ್ರೇಕ್ಷಕ ಬಂಧುಗಳ ಕೈಚಪ್ಪಾಳಿಯೊಂದಿಗೆ ಧರ್ಮ ಸಂಗಮದ ಅತಿಥಿ ಬಂಧುಗಳನ್ನ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಧರ್ಮ ಸಂಗಮದ ಧಾರ್ಮಿಕ ಸಭೆ ಪ್ರಾರಂಭ ಆಗುವುದಕ್ಕಿಂತ ಮೊದಲು ನಮ್ಮೆಲ್ಲರ ತಾಯಿ ಭಾರತಾಂಬೆಗೆ ಪುಷ್ಪ ನಮನಗಳನ್ನು ಸಲ್ಲಿಸುವುದರ ಮೂಲಕ ಈ ಒಂದು ಕಾರ್ಯ ಪ್ರಾರಂಭವಾಗ್ತಾ ಇದೆ. ಸ್ವಾಮೀಜಿಗಳ ದಿವ್ಯ ಹಸ್ತದಿಂದ ಪುಷ್ಪ ನಮನವನ್ನ ಭಾರತಾಂಬೆ ಸ್ವೀಕರಿಸಿದ ಬಳಿಕ ಆಸನದ ಸ್ವೀಕಾರವನ್ನ ಎಲ್ಲ ಬಂಧುಗಳು ಮಾಡಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪುಷ್ಪ ನಮನವನ್ನ ಸ್ವೀಕಾರ ಮಾಡಿರುವಂತಹ ಭಾರತಾಂಬೆಗೆ ಇಲ್ಲಿ ಬಂದು ಕುಳಿತಿರುವಂತಹ ಎಲ್ಲ ಭಾರತೀಯ ಬಂಧುಗಳು ಆರಾಧ್ಯ ಮೂರ್ತಿ ಮಹತೋಬಾರ ಶ್ರೀ ಮಹಲಿಂಗೇಶ್ವರ ದೇವರ ಚರಣಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ
ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಮತ್ತು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ಆಶ್ರಯದಲ್ಲಿ ನಡೆಯತಕ್ಕಂತಹ ಧರ್ಮ ಸಂಗಮದ ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರತಕ್ಕಂತಹ ಪರಮ ಪೂಜ್ಯ ಶ್ರೀ 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 ವೇದವರ್ಧನ ತೀರ್ಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಪರಮ ಪೂಜ್ಯ ಶ್ರೀ 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 ವಿದ್ಯೇಂದ್ರ ತೀರ್ಥ ಸ್ವಾಮೀಜಿಗಳ ಚರಣಾರವಿಂದಗಳಿಗೆ ಶಿರಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಪೂಜ್ಯ ಶ್ರೀ ಶ್ರೀ ಶಿವ ಸುಜ್ಞಾನಂದ ತೀರ್ಥ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಿಗೆ ಶಿರಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಪೂಜ್ಯ ಶ್ರೀ ಶ್ರೀ ಮಹಾಬಲ ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇವತ್ತಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶಿವಪ್ರಸಾದ್ ಇಜ್ಜಾವ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಸಮಿತಿಯ ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತಹ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, 2ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಧರ್ಮ ಸಂಗಮದ ಸುಂದರವಾಗಿರತಕ್ಕಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಭಾಗವಹಿಸಿದ್ದೇವೆ. ಸನಾತನವಾಗಿರತಕ್ಕಂತಹ ಹಿಂದೂ ಧರ್ಮದ ಮುಂದೆ ಇರತಕ್ಕಂತಹ ನೂರಾರು ಸವಾಲುಗಳು, ಯಾವ ಕೇಸರಿಯ ವಿರುದ್ಧ ನಡೆಯತಕ್ಕಂತಹ ನೂರಾರು ಷಡ್ಯಂತರಗಳು, ಯಾವ ಈ ರಾಷ್ಟ್ರದ ಕೆಲಸವನ್ನ ಮಾಡತಕ್ಕಂತಹ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ನಡೆಯತಕ್ಕಂತಹ ನೂರಾರು ದುರಂತ ಸಂಗತಿಗಳ ನಡುವೆ ಮತ್ತೆ ಈ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕು, ಧರ್ಮದ ಮುಖೇನ ಹಿಂದೂ ಸಮಾಜಕ್ಕೆ ಕ್ಷಾತ್ರ ತೇಜಸ್ಸನ್ನು ತುಂಬತಕ್ಕಂತಹ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂತಹ ಯೋಚನೆ ಅಡಿಯಲ್ಲಿ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ಆಶ್ರಯದಲ್ಲಿ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಧರ್ಮ ಸಂಗಮದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಈ ಸಮಾಜದಲ್ಲಿ ಇವತ್ತು ನಡೆಯತಕ್ಕಂತಹ ನೂರಾರು ಸಂಗತಿಗಳ ಸೂಕ್ಷ್ಮತೆಯನ್ನು ಅರಿತುಕೊಂಡು ನಾವೆಲ್ಲ ಜೊತೆಯಾಗಿ ಹೆಜ್ಜೆ ಇಡಬೇಕಾಗಿರತಕ್ಕಂತಹ ಅವಶ್ಯಕತೆ ಇದೆ ಅಂತ ನಾವು ಭಾವಿಸಿದ್ದೇವೆ. ಇವತ್ತು ವೇದಿಕೆಯಲ್ಲಿರ್ತಕ್ಕಂತಹ ಸ್ವಾಮೀಜಿಯವರು ಎಲ್ಲವನ್ನ ತ್ಯಾಗ ಮಾಡಿ ಧರ್ಮವನ್ನ ಉಳಿಸಬೇಕು, ಸನಾತನವಾಗಿರತಕ್ಕಂತಹ ಧರ್ಮವನ್ನ ಉಳಿಸುವುದರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನ ಉಳಿಸಬೇಕು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ತಮ್ಮ ಜೀವನವನ್ನ ಈ ಸಮಾಜಕ್ಕೆ ಅರ್ಪಿಸಿಕೊಂಡಿರತಕ್ಕಂತಹ ಸಂಗತಿಗಳು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಪವಿತ್ರವಾಗಿರತಕ್ಕಂತಹ ಧರ್ಮದ ಕೆಲಸವನ್ನ ಮಾಡತಕ್ಕಂತಹ ಸ್ವಾಮೀಜಿಯವರ ಅವಹೇಳನ ಮಾಡತಕ್ಕಂತಹ ಕೆಲಸ ಕಾರ್ಯಗಳು, ಸ್ವಾಮೀಜಿಯವರ ತೇಜೋವಧನೆ ಮಾಡತಕ್ಕಂತಹ ನಿರಂತರವಾಗಿರತಕ್ಕಂತಹ ಪ್ರಕ್ರಿಯೆಗಳ ನಡುವೆ ಮುಂದಿನ ದಿವಸಗಳಲ್ಲಿ ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರತಕ್ಕಂತಹ ಗಂಡಾಂತರ ಬರತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ಅನ್ನತಕ್ಕಂತಹ ಆತಂಕದ ನಡುವೆ ಇವತ್ತು ನಾವೆಲ್ಲ ಸಮಾಜದಲ್ಲಿ ಇರತಕ್ಕಂತಹ ಸನ್ನಿವೇಶದಲ್ಲಿ ಜೊತೆಯಾಗಿ ಇವತ್ತು ಧರ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಇವತ್ತು ನಂಬಿಕೆಯ ಆಧಾರದಲ್ಲಿರ್ತಕ್ಕಂತಹ ನಮ್ಮೆಲ್ಲರಿಗೂ ಸನಾತನವಾಗಿರ್ತಕ್ಕಂತಹ ಆ ಧರ್ಮಶ್ರದ್ಧೆ ಈ ರೀತಿಯ ಶಕ್ತಿಯನ್ನು ಕೊಟ್ಟು ಧಾರ್ಮಿಕ ಜಾಗೃತಿಯ ಜೊತೆಗೆ ಹಿಂದೂ ಸಮಾಜವನ್ನು ಜೋಡಿಸಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ನಮಗೆಲ್ಲರಿಗೂ ಪ್ರೇರೇಪಣೆಯನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಆ ಶ್ರೀನಿವಾಸನ ಪ್ರೇರಣೆಯಿಂದ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ಮುಖಾಂತರ ಕಳೆದ 1 ವರ್ಷಗಳಲ್ಲಿ ಸುಮಾರು 25 ಲಕ್ಷಕ್ಕಿಂತಲೂ ಹೆಚ್ಚಿನ ಆ ಆರ್ಥಿಕ ವ್ಯವಸ್ಥೆಯನ್ನು ಸಮಾಜದಲ್ಲಿರ್ತಕ್ಕಂತಹ ದುರ್ಬಲರಿಗೆ, ಅಶಕ್ತರಿಗೆ ಮಾಡತಕ್ಕಂತಹ ಕೆಲಸ ಕಾರ್ಯಗಳು, ಯಾವ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಧರ್ಮವನ್ನು
ಶಕ್ತಿಯನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಯಾವ ವಿದ್ಯಾವಂತರಿಗೆ ಈ ಸಮಾಜದಲ್ಲಿ ಕಲಿಯೋದಕ್ಕೆ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳ ಜೊತೆಗೆ ನೂರಾರು ಕುಟುಂಬಗಳಿಗೆ ಸೂರನ್ನು ಕಲ್ಪಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ನಾವು 1 ವರ್ಷಗಳ ಅವಧಿಯಲ್ಲಿ ಮಾಡಿದೆವು. ಒಟ್ಟಾರೆಯಾಗಿ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಪ್ರಯತ್ನಗಳು ಧರ್ಮ ಜಾಗೃತಿಯ ಮುಖಾಂತರ ನಮ್ಮ ಬದುಕು ಸಮಾಜಕ್ಕೆ ಅರ್ಪಣೆ ಆಗಬೇಕು. ಧಾರ್ಮಿಕ ಶ್ರದ್ಧೆಯ ಜೊತೆಗೆ ಆ ಕೇಸರಿಗೆ ಗೌರವವನ್ನು ಕೊಡತಕ್ಕಂಥ ವಿದ್ಯಮಾನಗಳು ನೂರಾರು ವರ್ಷಗಳ ಕಾಲ ಇರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಾವೆಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಒಂದಷ್ಟು ಶಿಕ್ಷಣವನ್ನು ಪಡ್ಕೊಂಡವರು. ನಮಗೆ ಸ್ವಲ್ಪ ಮತ್ತು ಸಮಾಜಕ್ಕೆ ಸರ್ವಸ್ವ ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಸಂಘದ ಧ್ಯೇಯವನ್ನ ಸಾಕಾರಗೊಳಿಸ್ತಾ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗತಕ್ಕಂತಹ ಸಂದರ್ಭದಲ್ಲಿ ಹಿಂದೂ ಸಮಾಜದ ಮುಂದೆ ಇರತಕ್ಕಂಥ ಎಲ್ಲ ಕಳಂಕಗಳಿಗೂ ಕೂಡ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಕಾಣಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಧರ್ಮ ಜಾಗೃತಿಯನ್ನ ಮಾಡಬೇಕು ಅನ್ನುವಂಥ ಆ ಶಕ್ತಿಯನ್ನು ಭಗವಂತ ನಮಗೆಲ್ಲರಿಗೂ ಅನುಗ್ರಹಿಸಿದ್ದಾನೆ. ಅದರ ಪರಿಣಾಮ ಇವತ್ತು ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ಹಿಂದೂ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಕಾರ್ಯವನ್ನ ನಾವೆಲ್ಲ ಮಾಡ್ತಾ ಇದ್ದೇವೆ. ಮುಂದಿನ ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗತಕ್ಕಂಥ ಸಂದರ್ಭ. ಈ 100 ವರ್ಷದ ಸಂದರ್ಭದಲ್ಲಿ ಪ್ರತಿ ಮನೆಯಿಂದಲೂ ಕೂಡ ಒಬ್ಬ ಕಾರ್ಯಕರ್ತರನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಣವನ್ನು ಪಡೆಯೋದಕ್ಕೆ ಪ್ರೇರೇಪಣೆ ಕೊಡತಕ್ಕಂಥ ಸಂಗತಿಗಳು ನಡೀಬೇಕು. ಆ 100 ವರ್ಷಗಳ ಸವಿನೆನಪಿಗಾಗಿ ಮುಂದಿನ ವರ್ಷ 100 ಜೋಡಿಗೆ ಉಚಿತ ಸಾಮೂಹಿಕವಾಗಿರ್ತಕ್ಕಂಥ ಮದುವೆಯನ್ನ ಪವಿತ್ರವಾಗಿರ್ತಕ್ಕಂಥ ಈ ಮಣ್ಣಿನಲ್ಲಿ ಮಾಡಬೇಕು ಅಂತಕ್ಕಂಥ ಕಲ್ಪನೆಯ ಜೊತೆಗೆ ನಾವು ಸಂಕಲ್ಪವನ್ನ ಮಾಡಿದ್ದೇವೆ. ಸ್ವಾಮೀಜಿಯವರೇ, ಸಮಾಜದಲ್ಲಿರ್ತಕ್ಕಂಥ ಅಶಕ್ತರು, ಸಮಾಜದಲ್ಲಿರ್ತಕ್ಕಂಥ ಬಡವರನ್ನ ಗುರುತಿಸಿ ಆ ಬಡವ ಕೂಡ ನನ್ನಂತೆ ಇರಬೇಕು, ಆ ಬಡವನ ಮದುವೆ ಕೂಡ ಒಳ್ಳೆಯ ರೀತಿಯಲ್ಲಿ ಗೌಜಿಯಿಂದ ನಡೀಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಮುಂದಿನ ವರ್ಷ ನಮ್ಮ ಸಂಕಲ್ಪ ಈ ರೀತಿ ಇದೆ. ನಮ್ಮ ಬದುಕಿನ ಕೊನೆಯ ಕ್ಷಣದವರೆಗೂ ಸಂಸ್ಕೃತಿಯನ್ನು ಉಳಿಸುವುದಕ್ಕೋಸ್ಕರ, ಧರ್ಮವನ್ನು ಉಳಿಸುವುದಕ್ಕೋಸ್ಕರ ನಾವೆಲ್ಲರೂ ಜೊತೆಯಾಗಿ ಸಮಾಜದಲ್ಲಿ ಕೆಲಸ ಮಾಡೋಣ. ಧರ್ಮ ಮತ್ತು ರಾಷ್ಟ್ರ ಎರಡೂ ಉಳಿದಾಗ ಮಾತ್ರ ನಾವೆಲ್ಲರೂ ಹಿಂದೂಗಳಾಗಿ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಸೂಕ್ಷ್ಮತೆಯನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಈ ರೀತಿಯ ಕಾರ್ಯಕ್ರಮವನ್ನ ಮಾಡೋದಕ್ಕೆ ನಮಗೆಲ್ಲರಿಗೂ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥ ಎಲ್ಲ ಹಿಂದೂ ಸಮಾಜದ ಬಂಧುಗಳಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಅವರನ್ನ ನೆನಪಿಸಿಕೊಂಡು ಮಾಡ್ತಾ ಮುಂದಿನ ದಿವಸಗಳಲ್ಲಿ ಕೂಡ ಸಮಾಜದಲ್ಲಿ ಈ ರೀತಿಯ ಕೆಲಸವನ್ನ ಮಾಡೋದಕ್ಕೆ ನಮಗೆಲ್ಲರಿಗೂ ನಿಮ್ಮ ಆಶೀರ್ವಾದ ಬೇಕು ಅನ್ನತಕ್ಕಂಥ ವಿಚಾರವನ್ನ ಮಂಡನೆ ಮಾಡ್ತಾ ಮುಂದಿನ ದಿವಸಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ಕೊಡತಕ್ಕಂಥ ಆ ಅನುಗ್ರಹವನ್ನ ಶ್ರೀನಿವಾಸ ಮತ್ತು ಮಹಾಲಿಂಗೇಶ್ವರ ದೇವರುಗಳಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದು ನಾಳೆ ಸಂಜೆಯ ತನಕ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಹಿಂದೂ ಬಂಧುಗಳು ಭಾಗವಹಿಸಿ ಆ ಶ್ರೀನಿವಾಸನ ಅನುಗ್ರಹವನ್ನು ಪಡ್ಕೊಂಡು ತಮ್ಮ ಜೀವನವನ್ನು ಸಾರ್ಥಕ್ಯಗೊಳಿಸೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಮೂರ್ತಿ ಮಹಾಲಿಂಗೇಶ್ವರ ದೇವರನ್ನ ವಂದಿಸುತ್ತಾ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಪುತ್ತೂರು ಮತ್ತು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಪುತ್ತೂರು ಇದರ ಆಶ್ರಯದಲ್ಲಿ ನಡೆಯತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವದ ಧರ್ಮ ಸಂಗಮ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ತಮ್ಮೆಲ್ಲರನ್ನ ಆದರೆಯಿಂದ ಆತ್ಮೀಯವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಧರ್ಮ ಸಭೆಯಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿರುವಂಥ ಪರಮ ಪೂಜನೀಯ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಶಿರೂರು ಮಠ ಉಡುಪಿ ಇವರನ್ನ ಭಕ್ತಿಪೂರ್ವಕವಾಗಿ ಈ ಸಭೆಗೆ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ರಾಜು ಶೆಟ್ಟಿ ಇವರು ವೇದಿಕೆಗೆ ಆಗಮಿಸಬೇಕು. ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ತುಳಸಿ ಹಾರವನ್ನ ಹಾಕಿ ಫಲ ಪುಷ್ಪವನ್ನ ಸಮರ್ಪಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ಈ ಸಮಾರಂಭದಲ್ಲಿ ಇನ್ನೋರ್ವರು ಸ್ವಾಮೀಜಿಗಳಾಗಿರುವಂಥ ನಮ್ಮ
ವಿದ್ಯೇಂದ್ರ ತೀರ್ಥ ಶ್ರೀಪಾದ ಸ್ವಾಮೀಜಿಗಳು ಚಿತ್ರಾಪುರ ಮಠ ಸ್ವಾಮೀಜಿಗಳನ್ನ ಭಕ್ತಿಪೂರ್ವದಿಂದ ಆದರದಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮನೀಶ್ ಕುಲಾಲ್ ಇವರು ತುಳಸಿ ಹಾರವನ್ನ ಹಾಕಿ ಫಲ ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಎಲ್ಲ ಪ್ರೇಕ್ಷಕ ಬಂಧುಗಳು ದೊಡ್ಡ ಚಪ್ಪಾಳಿಯೊಂದಿಗೆ ಪರಮ ಪೂಜ್ಯ ಸ್ವಾಮೀಜಿಗಳನ್ನ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ನಮ್ಮ ಈ ಧರ್ಮ ಸಂಗಮದ ಸಭೆಯಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿಂದು ಪರಮ ಪೂಜನೀಯ ಶ್ರೀ ಶ್ರೀ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ ವಿಶ್ವಕರ್ಮ ಜಗದ್ಗುರು ಪೀಠ ಅರೆಮಾದನಹಳ್ಳಿ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಪೀಠ ಅರಕಲಗೂಡು ಸ್ವಾಮೀಜಿಗಳನ್ನ ಭಕ್ತಿಪೂರ್ವದಿಂದ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹರೀಶ್ ಮರುಬಾಳ ಇವರು ತುಳಸಿ ಹಾರವನ್ನ ಹಾಕಿ ಫಲ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯ ಮೇರೆಗೆ ಪ್ರೇಕ್ಷಕರ ಚಪ್ಪಾಳಿಯೊಂದಿಗೆ ಪರಮ ಪೂಜ್ಯ ಸ್ವಾಮೀಜಿಗಳನ್ನ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಧರ್ಮ ಸಂಗಮ ಸಮಾರಂಭದ ದಿವ್ಯ ಉಪಸ್ಥಿತಿಯಲ್ಲಿರುವಂತಹ ಪರಮ ಪೂಜನೀಯ ಗುರುದೇವಾನಂದ ಸ್ವಾಮೀಜಿ ಗುರುದೇವಾದತ್ತ ಸಂಸ್ಥಾನ ಒಡಿಯೂರು ಸ್ವಾಮೀಜಿಗಳನ್ನ ಭಕ್ತಿಪೂರ್ವದಿಂದ ಆದರದಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂತೋಷ್ ಕುಮಾರ್ ಮುಕ್ರಂಪಾಡಿ ಇವರು ತುಳಸಿ, ಶ್ರೀಯುತ ನವೀನ್ ರೈ ಪಂಜಳ ಇವರು ತುಳಸಿ ಹಾರ ಮತ್ತು ಫಲ ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ಈ ವೇದಿಕೆಯ ದಿವ್ಯ ಉಪಸ್ಥಿತಿಯಲ್ಲಿರುವ ಪರಮ ಪೂಜನೀಯ ಶ್ರೀ ಶ್ರೀ ಮಹಾಬಲ ಸ್ವಾಮೀಜಿ ಶ್ರೀ ಕ್ಷೇತ್ರ ಕಾಣಿಯೂರು ಕನ್ಯಾಣ ಇವರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನ ಬಯಸ್ತೇನೆ. ಇವರಿಗೆ ಅನಿಲ್ ತೆಂಕಿಲ ಇವರು ತುಳಸಿ ಹಾರ ಫಲ ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ಕೋರಿಕೆ. ಅದೇ ರೀತಿ ನಮ್ಮ ಈ ಧರ್ಮ ಸಂಗಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿರುವಂತಹ ನಮ್ಮೆಲ್ಲರ ಆದರಣೀಯರು ನಾಯಕರು ಆಗಿರುವಂತ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಸಂಚಾಲಕರು, ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಸಂಚಾಲಕರು ಆಗಿರುವಂತ ಅರುಣ್ ಕುಮಾರ್ ಪುತ್ತಿಲ ಇವರನ್ನ ಆದರದಿಂದ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಗಣೇಶ್ ಚಂದ್ರ ಭಟ್ ಮಕರಂದ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿ. ಅದೇ ರೀತಿ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶಿವಪ್ರಸಾದ್ ಇಜ್ಜಾವೋ ತಮ್ಮನ್ನು ಕೂಡ ಈ ಒಂದು ಧರ್ಮ ಸಂಗಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪ್ರವೀಣ್ ಶೆಟ್ಟಿ ತಿಂಗಳಾಡಿ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ಕೋರಿಕೆ. ನಮ್ಮ ಈ ಧರ್ಮ ಸಂಗಮ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಹಿರಿಯರು ಆಗಿರುವ ಬೂಡಿಯ ರಾಧಾಕೃಷ್ಣ ರೈ ಇವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರಜನೀಶ್ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿ. ಅದೇ ರೀತಿ ನಮ್ಮ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಕಳೆದ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಈ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಶಶಾಂಕ ಕೋಟೇಜ ತಮ್ಮನ್ನು ಕೂಡ ಈ ಸಮಾರಂಭಕ್ಕೆ ತಮ್ಮೆಲ್ಲರ ಪರವಾಗಿ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವೆಂಕಟರಮಣ ಕಡಬ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಈ ನಮ್ಮ ಸಮಾರಂಭದಲ್ಲಿ ನಮ್ಮ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ಪುತ್ತಿಲ ಪರಿವಾರ ಟ್ರಸ್ಟಿನ ಮಾರ್ಗದರ್ಶಕರಾಗಿರುವಂತ ಚಂದಪ್ಪ ಮೂಲ್ಯ ತಮ್ಮನ್ನ ಧರ್ಮ ಸಂಗಮ ಕಾರ್ಯಕ್ರಮಕ್ಕೆ ಆದರದಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ನವೀನ್ ರೈ ಪಂಚಳ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿ. ನಮ್ಮ ಈ ಕಾರ್ಯಕ್ರಮದಲ್ಲಿ
ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಮಹೇಂದ್ರ ವರ್ಮಾ ಈ ಒಂದು ಧರ್ಮ ಸಂಗಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮೆಲ್ಲರ ಪರವಾಗಿ ಆದರದಿಂದ ಆತ್ಮೀಯವಾಗಿ ತಮ್ಮನ್ನ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸುನೀಲ್ ಬೋರ್ಕರ್ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಶ್ರೀನಿವಾಸ ಕಲ್ಯಾಣೋತ್ಸವದ ಪ್ರಧಾನ ಕಾರ್ಯದರ್ಶಿಗಳು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ರವಿಕುಮಾರ್ ಮಠ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆದರೆಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದಯರಾಜ್ ತಿಂಕಿಲ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿ. ಅದೇ ರೀತಿ ಕಳೆದ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವದ ಯಶಸ್ವಿನ ಹಿಂದೆ ಇರುವಂತ ಕಳೆದ ವರ್ಷದ ಖಜಾಂಜಿ ಆಗಿರುವಂತ ಈ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವದ ಖಜಾಂಜಿ ಆಗಿರುವಂತ ನಮ್ಮ ಪುತ್ತಿಲ ಪರಿವಾರ ಟ್ರಸ್ಟಿನ ಲೆಕ್ಕ ಪರಿಶೋಧಕರಾಗಿರುವಂತ ನಮ್ಮ ಉದಯಣ್ಣ ತಮ್ಮನ್ನು ಕೂಡ ಈ ಸಮಾರಂಭಕ್ಕೆ ಆದರೆಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಗಣೇಶ್ ಮುಕ್ರಂಪಾಡಿ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ಕೋರಿಕೆ. ಗಣೇಶ್ ಮುಕ್ರಂಪಾಡಿ. ಸುಜಿತ್ ಗಜೆ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ಕೋರಿಕೆ. ಪುತ್ತಿಲ ಪರಿವಾರ ಟ್ರಸ್ಟ್ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಪುತ್ತೂರು ಇದರ ಶ್ರೀನಿವಾಸ ಕಲ್ಯಾಣೋತ್ಸವದ ಮತ್ತು ಧರ್ಮ ಸಂಗಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಪಕ್ಷದ ಮತ್ತು ಸಂಘಟನೆಗಳ ಮತ್ತು ಎಲ್ಲ ಪದಾಧಿಕಾರಿಗಳನ್ನ, ನಮ್ಮ ಗೌರವ ಸಲಹೆಗಾರರುಗಳು, ಎಲ್ಲ ಭಕ್ತ ಬಂಧುಗಳನ್ನ, ಪತ್ರಿಕಾ ಮಿತ್ರರನ್ನ, ರಕ್ಷಕ ಠಾಣೆಯ ಸಿಬ್ಬಂದಿಗಳನ್ನ ತಮ್ಮೆಲ್ಲರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆದರದಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮಿತಿ ಪುತ್ತೂರು ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಪ್ರಜ್ವಲ್ ಘಾಟೆ ಇವರು ಅವರಿಗೆ ಶಾಲನ್ನ ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿಯ ಹಂಚೋಣ ಅನ್ನುವ ಮಾನವತೆಯ ಸಂದೇಶದೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯ ಸ್ವಾಮೀಜಿಗಳು ಒಟ್ಟು ಸೇರಿ ಪಂಚಮಂ ಕಾರ್ಯಸಿದ್ಧಿ ಎನ್ನುವ ತತ್ವದಂತೆ 5 ಸ್ವಾಮೀಜಿಗಳು ಒಟ್ಟು ಸೇರಿ ದೀಪವನ್ನ ಬೆಳಗುವ ಮೂಲಕ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಪುತ್ತೂರು, ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಪುತ್ತೂರು ಸಾರಥ್ಯದ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದ ಧರ್ಮ ಸಂಗಮ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ. ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಆತ್ಮೀಯ ಬಂಧುಗಳೇ, ಇದು ಧರ್ಮ ಸಂಗಮವೂ ಹೌದು, ಸಾಧು ಸಂಗಮವೂ ಹೌದು. ಎಲ್ಲ ಸಂತರ ಒಂದು ಸಮಾಗಮ ಇಲ್ಲಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಭಾರತ ದೇಶದ ಮೌಲ್ಯವನ್ನು ಒಮ್ಮೆ ನೋಡಿದರೆ ಸಾಕು, ಸಂತನಿಗೂ ಸಮಾಜಕ್ಕೂ ಏನು ಸಂಬಂಧ ಅನ್ನೋದನ್ನು ಇಲ್ಲಿ ಅರಿತುಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ. ನಮಗೆ ತುಂಬ ಸಂತಸ ಪಟ್ಟದು ಯಾಕೆಂತಂದರೆ, ಯುವ ಸನ್ಯಾಸಿಗಳು ಎದ್ದಿದ್ದಾರಲ್ವ, ಇದು ಭಾರತದ ಮೌಲ್ಯವನ್ನು ಉಳಿಸುವ ಒಂದು ಸಂದರ್ಭ ಅಂತ ನಾವು ತಿಳ್ಕೊಳ್ಳಬಹುದು. ಎದ್ದು ಬರಬೇಕು, ಯುವ ಸನ್ಯಾಸಿಗಳು ಎದ್ದು ಬರಬೇಕು. ಇವತ್ತು ಸಮಾಜದಲ್ಲಿ ಆಗುವಂಥ ದುಸ್ಥಿತಿ ಏನು ಅಂತ ಒಮ್ಮೆ ಅವಲೋಕನೆ ಮಾಡುವಂಥ ಒಂದು ಸಂದರ್ಭವೂ ಇದಾಗಿದೆ. ಇವತ್ತು ನಾವೆಲ್ಲ ಜೊತೆ ಸೇರಿಕೊಂಡು ಉದ್ದೇಶ ಏನು ಅಂತಂದರೆ, ಶ್ರೀನಿವಾಸ ಕಲ್ಯಾಣೋತ್ಸವ, ಇದು ಅರ್ಥಾತ್ ಲೋಕ ಕಲ್ಯಾಣದ ಒಂದು ವಿಷಯವನ್ನು ಮುಂದಿಟ್ಟಂತಾಗಿದೆ.
ಇದರಲ್ಲಿ ನಮಗೆ ಕಾಣುವಂಥದ್ದು ಏನು ಅಂತಂದರೆ, ಇಲ್ಲಿ ಧರ್ಮ ಮತ್ತು ಸಂಸ್ಕೃತಿಯ ಅನಾವರಣ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ. ಧರ್ಮ ಮತ್ತು ಸಂಸ್ಕೃತಿಯದು ಅನಾವರಣ. ನಾಳೆಗೆ ಸಂಭ್ರಮದಲ್ಲಿ ಅದೆಲ್ಲ ನಡೆಯುವುದಿದೆ. ಯಾವತ್ತಾದರೂ ಈ ಕಲ್ಯಾಣ ಉತ್ಸವಗಳು ಎಲ್ಲಿ ನಡಿಬೇಕು ಅಂತಂದರೆ ಬಾಹ್ಯದಲ್ಲಿ ನಡಿಬೇಕು, ಆದರೆ ಏನು ಸಂಶಯ ಇಲ್ಲ. ಆದರೆ ನಮ್ಮ ಅಂತರಂಗದಲ್ಲೂ ಕೂಡ ಶ್ರೀನಿವಾಸ ಕಲ್ಯಾಣೋತ್ಸವ ನಿತ್ಯ ನಡೆಯುತ್ತಿರಬೇಕು ಅಂತ ನಾವು ಹೇಳುವಂಥದ್ದು. ಭಗವಂತನ ಕಲ್ಯಾಣ ಗುಣಗಳನ್ನು ನಾವು ಒಮ್ಮೆ ಅವಲೋಕಿಸಬೇಕು. ಅದನ್ನು ಮತ್ತೆ ನಾವು ಅನುಸರಿಸಿಕೊಂಡು ಹೋದಾಗ ಮಾತ್ರ ನಮ್ಮ ಕಲ್ಯಾಣ ಆಗ್ತದೆ ಅಂತ. ನಮ್ಮ ಪುತ್ತಿಲರಿಗೆ ಇದೆಲ್ಲ ಯಾಕೆ ಮನಸ್ಸಿಗೆ ಓಡ್ತದೆ ಅಂತ ಗೊತ್ತಿಲ್ಲ. ಇವತ್ತು ಧರ್ಮ ಸಂಗಮ ಮಾಡುವ ಅಂತ, ನಾಳೆಗೆ ಇನ್ನೊಂದನ್ನು ಅವರು ಜೋಡಿಸಿಕೊಂಡಿದ್ದಾರೆ. ಒಂದಷ್ಟು ಜನ ಕಲ್ಯಾಣದ ಕಾರ್ಯವು ಇದರ ಜೊತೆಗೆ ಆಗಬೇಕು ಅಂತ, ಅದು ನಡೀಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಅವರ ಸಂಕಲ್ಪ ಸಾಕಾರಗೊಳ್ಳಿ. ಒಂದಷ್ಟು ಸನಾತನ ಹಿಂದೂ ಧರ್ಮವನ್ನು ಸಂರಕ್ಷಣೆ ಮಾಡುವುದು ಯಾರು? ಇದು ಎಲ್ಲರ ಪ್ರಶ್ನೆ. ನಮ್ಮ ಧರ್ಮವನ್ನು, ನಮ್ಮ ಸನಾತನ ಧರ್ಮವನ್ನು ನಾವೇ ಸಂರಕ್ಷಣೆ ಮಾಡಬೇಕು. ಕೌರವರಿಗೆ ಮತ್ತು ಪಾಂಡವರಿಗೆ ನಡೆದಂಥ ಯುದ್ಧದಲ್ಲಿ ಯಾರೋ ಕೇಳಿದ್ರಂತೆ, ಧರ್ಮಕ್ಕೆ ನಮ್ಮ ಹಸ್ತಿನಾಪುರಕ್ಕೆ ತೊಂದರೆ ಆದರೆ ಏನು ಮಾಡುವುದು ಅಂತ ನೋಡುವಾಗ ಪಾಂಡವರಲ್ಲಿ ಧರ್ಮರಾಯ ಹೇಳ್ತಾನಂತೆ, ನಾವು 5 100 ಜನ ಕೌರವರನ್ನೂ ಸೇರಿಸಿಕೊಂಡು ಹೇಳಿದ್ದೇನೆ, ನಾವೆಲ್ಲ ಜೊತೆಯಾಗಿದ್ದೇವೆ ನಮ್ಮ ಧರ್ಮವನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಂತ. ಇವತ್ತು ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕಾದಂಥ ಸಂದರ್ಭ ಒದಗಿದೆ. ಯಾರೂ ಈ ಧರ್ಮ ಸಂಗಮವನ್ನು ಮಾಡಿದ್ದಾರೆ ಅಂತ ಅಲ್ಲ. ಇದರ ಉದ್ದೇಶ ಏನು ಅಂತಂದರೆ, ಸನಾತನ ಹಿಂದೂ ಧರ್ಮದ ಸಂರಕ್ಷಣೆಗೆ ಪ್ರೇರಣೆ ಸಿಗಬೇಕು ಅನ್ನುವ ರೀತಿಯಲ್ಲಿ ಇದನ್ನು ಸಂಘಟಿಸಿದ್ದಾಗಿದೆ. ನಮಗೂ ಸಂತಸ ಆಗಿದೆ. ಸ್ವಲ್ಪ ಒತ್ತಡ ಇರುವುದರಿಂದ ನಾವು ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಇದ್ದು ಹೋಗ್ತೇವೆ ಅಂತ ಬಂದಿದ್ದೇವೆ. ಆದರೂ ಇವರ ಆ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದು ಇದ್ದು ಹೋಗಬೇಕು ಅಂತ ನಾವು ನಿಜವಾಗ್ಲೂ ಸಂತಸ ಪಟ್ಟಿದ್ದೇವೆ. ಎಲ್ಲ ಮುಂದಿನ ಸಂದೇಶಗಳು ಬರುವುದಿದೆ. ಶ್ರೀಗಳವರೆಲ್ಲರೂ ಮಾತಾಡ್ತಾರೆ. ನಮ್ಮ ಸನಾತನ ಹಿಂದೂ ಧರ್ಮವನ್ನು ಅದಕ್ಕೆ ಹೇಳ್ತಾರೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಯಾರು ಧರ್ಮವನ್ನು ರಕ್ಷಣೆ ಮಾಡುತ್ತಾರೋ ಅವರನ್ನು ಧರ್ಮವೇ ರಕ್ಷಣೆ ಮಾಡುತ್ತದೆ, ಅದರಲ್ಲೇನು ಸಂಶಯವಿಲ್ಲ. ರೋಸಿ ಹೋದ ಧರ್ಮ ನಮ್ಮನ್ನೇ ಮುಗಿಸ್ತದೆ. ಅದರಿಂದ ಎಚ್ಚರ ಇರಬೇಕು. ಕೃಷ್ಣ ಎಲ್ಲಿದ್ದ ಅಂತಂದರೆ ಪಾಂಡವರ ಜೊತೆಗೆ ಇದ್ದ. ಸಂಖ್ಯೆ ಹೆಚ್ಚು ಅಂತಲ್ಲ, ಪಾಂಡವರ ಜೊತೆಗೆ ಇದ್ದ. ಯಾಕಂದರೆ ಅಲ್ಲಿ ಧರ್ಮ ಇರಬೇಕು, ಧರ್ಮ ಇದೆ ಅನ್ನುವ ದೃಷ್ಟಿಯಲ್ಲಿ ಸೇರಿಕೊಳ್ಳಿಕ್ಕೆ ಸಾಧ್ಯತೆ ಆಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದಷ್ಟು ಧರ್ಮ ಸಂರಕ್ಷಣೆಗೆ ಅಣಿಯಾಗಬೇಕು, ಎಚ್ಚೆತ್ತುಕೊಳ್ಳಬೇಕು ಅಂತ. ಇದೆಲ್ಲ ಒಡಲೆಂಬ ಗುಡಿಯೊಳಗೆ ಮನವೆಂಬ ಗಂಟೆ ಇದು ಬಿಡದೆ ಬಾರಿಸುತ್ತಿಹುದು ಒಡೆಯ, ಇದರ ಭಾಗವೇ ನಿನಗೆ ಉದಯ ರಾಗವ ಹಾಡಿ ಇದಕ್ಕೂ ಎಚ್ಚರಿಸುತ್ತೆ ಒಡೆಯ ಅಂತ ಹೇಳುತ್ತಾ ಇದೊಂದು ಎಚ್ಚರಿಕೆ ಆಗಿದೆ. ಜನರಲ್ಲಿ ಒಂದಷ್ಟು ಧರ್ಮ ಜಾಗೃತಿಗೆ ಇದೊಂದು ಪ್ರೇರಣೆ ಆಗಲಿ ಅಂತ ಹಾರೈಸುತ್ತಾ ನಮ್ಮವರಿಗೆ ಎಲ್ಲರೂ ಕೂಡ ನಮ್ಮವರು ಅಂತ ಹೇಳುತ್ತಾ, ಸ್ವಲ್ಪ ಒತ್ತಡ ಇರುವುದರಿಂದ ಶ್ರೀಗಳವರಲ್ಲಿ ನಾನು ಒಂದಷ್ಟು ವಿನಂತಿ ಮಾಡಿಕೊಳ್ಳೋದು, ಸ್ವಲ್ಪ ಹೊರಡಲಿಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಕೇಳುವುದಿಲ್ಲ, ಎಲ್ಲ ಸ್ವಲ್ಪ ಜೋರಾಗಿ ಹೇಳ್ಬೇಕಾಗ್ತದೆ. ಭಾರತ್ ಮಾತಾ ಕೀ. ಇದು ಕೇಂದ್ರದವರೆಗೂ ಕೇಳಬಹುದು ಅಂತ ಕಾಣ್ತದೆ. ಒಂದಷ್ಟು ಎಚ್ಚರದಲ್ಲಿ ನಾವೆಲ್ಲ ಧರ್ಮ ಸಂರಕ್ಷಣೆಯ ಕಾರ್ಯವನ್ನು ಮಾಡಬೇಕು. ಈಗಾಗಲೇ ವಿಧಾನಸಭೆಯಲ್ಲೂ ಒಂದಷ್ಟು ಅಲ್ಲೋಲ ಕಲ್ಲೋಲ ಇದೆ, ಲೋಕಸಭೆಯಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಇದೆ. ಅಂತೂ ಧರ್ಮದ ಸಂವಿಧಾನವನ್ನು ನಮ್ಮ ಬದುಕಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಅಂತ ಹೇಳುತ್ತಾ ಮಾತಿಗೆ ವಿರಾಮ ಹೇಳ್ತೇವೆ. ಅವಧೂತ ಚಿಂತನ್ ಗುರುದೇವ ದತ್ತ. ಹರಿ ಓಂ. ಶಕ್ತಿಯ ಮಾತುಗಳನ್ನ ಆಶೀರ್ವಚನವನ್ನು ನೀಡಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಗುರುದೇವದತ್ತ ಸಂಸ್ಥಾನ ಒಡೆಯೂರು, ತಮಗೆ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ, ಹಿಂದೂ ಸಮುದ್ರದ ಪರವಾಗಿ, ಈ ಧರ್ಮ ಸಂಗಮದ ಎಲ್ಲ ಬಂಧುಗಳ ಪರವಾಗಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಸ್ವಾಮೀಜಿಗಳು ಇಲ್ಲಿಂದ ತೆರಳುತ್ತಾ ಇದ್ದಾರೆ. ಅವರ ಮುಂದಿನ ಪ್ರಯಾಣ ಕೂಡ ಸುಖಕರವಾಗಿರಲಿ. ಆ ಶ್ರೀನಿವಾಸನ ಆಶೀರ್ವಾದ, ಪುತ್ತೂರು ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಅವರ ಮೇಲೆ ಇರಲಿ. ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಧರ್ಮ ಸಂಗಮಕ್ಕೆ ಶಕ್ತಿಯನ್ನು ತುಂಬಿರತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರಿಗೆ ಎಲ್ಲ ಭಕ್ತ ವೃಂದದ ಪರವಾಗಿ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮುಂದೆ ಈ ಧರ್ಮ ಸಭೆಯಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ, ವಿಶ್ವಕರ್ಮ ಜಗದ್ಗುರು ಪೀಠ ಅರೆಮಾದನಹಳ್ಳಿ, ವಿಶ್ವ ಬ್ರಾಹ್ಮಣ ಮಹಾಸಂಸ್ಥಾನ ಪೀಠ ಅರಕಲಗೂಡು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ, ಧರ್ಮ ಸಂಗಮವನ್ನು ಉದ್ದೇಶಿಸಿ ಎಲ್ಲ ಹಿಂದೂಗಳನ್ನ ಉದ್ದೇಶಿಸಿ ತಮ್ಮ ಆಶೀರ್ವಚನವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ.
ಏಷ ದೇವೋ ವಿಶ್ವಕರ್ಮ ಮಹಾತ್ಮ ಸದಾ ಜನಾನಾಗಂ ಹೃದಯೇ ಸನ್ನಿವಿಷ್ಟಃ ಹೃದಾ ಮನಿಷ ಮನಸಾಪಿ ಕ್ಲೃಪ್ತೋ ಏತದ್ವಿತರಮೃತಾಸ್ತೆ ಭವಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಜ್ಞಾನವೈರಾಗ್ಯ ಸಂಪನ್ನಂ ವೇದ ವೇದಾಂತಪಾರಗಂ ಸಕಲಾಗಮತತ್ವಜ್ಞಂ ಸುಜ್ಞಾನಪ್ರಭಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಸಜ್ಜನ ಬಂಧುಗಳೇ, ಯಾವ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಮಹತೋಭಾರ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಧರ್ಮ ಸಂಗಮ ನಡೆದಿರ್ತಕ್ಕಂಥ ಈ ಧಾರ್ಮಿಕ ಸಭೆ ಈಗಾಗಲೇ ನಮ್ಮ ಒಡೆಯೂರು ಶ್ರೀಗಳವರು ಬಹಳ ಅತ್ಯಂತ ಮೌಲ್ಯಯುತವಾಗಿರ್ತಕ್ಕಂಥ ವಿಚಾರಗಳನ್ನು ಎಲ್ಲರಿಗೆ ಬೋಧಿಸಿ ನಿರ್ಗಮಿಸಿದ್ದಾರೆ. ಬಂಧುಗಳೇ, ನಾವೆಲ್ಲರೂ ಕೂಡ ಸಾಗಿ ಬಂದಂಥದ್ದು ಸನಾತನ ಪರಂಪರೆಯ ಮೇಲೆ. ಈ ಭೂಮಿಯಲ್ಲಿ, ಭಾರತ ಭೂಮಿಯಲ್ಲಿ ಆಗಿ ಹೋಗಿರ್ತಕ್ಕಂಥ ಋಷಿ ಮುನಿಗಳು, ಆಚಾರ್ಯರು, ಸಾಧು ಸಂತರು, ಇನ್ನೂ ಅನೇಕ ಜನ ಶರಣರು, ದಾಸರಾದಿಯಾಗಿ ಎಲ್ಲರೂ ಕೂಡ ಈ ಒಂದು ನೆಲದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಯನ್ನು ಬೋಧಿಸಿ ಹೋಗಿದ್ದಾರೆ. ಅದನ್ನು ಅತ್ಯಂತ ಪರಿಶ್ರಮದಿಂದ ಉಳಿಸ್ಕೊಳ್ತಕ್ಕಂಥದ್ದು ಪ್ರಸ್ತುತ ದಿನಗಳಲ್ಲಿ ನಮ್ಮೆಲ್ಲರಿಗೆ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಡೆದಿರ್ತಕ್ಕಂಥ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ, ಆ ಪರಮಾತ್ಮನನ್ನು ನಾವು ಅತ್ಯಂತ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಕಲ್ಯಾಣೋತ್ಸವವನ್ನು ಜರುಗಿಸ್ತಾ ಇದ್ದೇವೆ. ಯಾಕಂತ ಅಂದರೆ ಆ ಪರಮಾತ್ಮನ ಅನುಗ್ರಹ, ಅವನಿಗೆ ಕಲ್ಯಾಣ ಮಾಡುವುದರ ಮುಖಾಂತರ ನಮ್ಮ ಕಲ್ಯಾಣವನ್ನು ಕಂಡುಕೊಳ್ತಕ್ಕಂಥದ್ದು, ಅವನ ಅನುಗ್ರಹವನ್ನು ನಾವು ಪ್ರಾರ್ಥಿಸ್ತಕ್ಕಂಥದ್ದು. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ. ನಾವೇನು ಅವನಿಗೆ ಕಲ್ಯಾಣವನ್ನು ಮಾಡಿ ಅವನನ್ನು ಅತ್ಯಂತ ಶ್ರದ್ಧೆಯಿಂದ ಕೊಂಡಾಡ್ತೇವೋ, ಅವನ ಅನುಗ್ರಹ ನಮ್ಮೆಲ್ಲರಿಗಾಗಿ ನಾವೆಲ್ಲರೂ ಕೂಡ ಅತ್ಯಂತ ಶ್ರೇಯಸ್ಕರವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಸಲ ಅಂತಹ ಶ್ರೇಷ್ಠ ಪರಂಪರೆಯಲ್ಲಿ ಬಂದಿರತಕ್ಕಂಥ ಈ ಒಂದು ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳಿಕ್ಕೆ ನಾವೆಷ್ಟು ಮಟ್ಟಕ್ಕೆ ಕಟಿಬದ್ಧರಾಗಿದ್ದೇವೆ ಅಂತಕ್ಕಂಥದ್ದನ್ನು ನಾವೆಲ್ಲ ಚಿಂತನೆಯನ್ನು ಮಾಡಬೇಕಾಗ್ತದೆ ಬಂಧುಗಳೇ. ಯಾಕಂತ ಅಂದರೆ ಇವತ್ತು ಜಗತ್ತಿನಾದ್ಯಂತ ಅತ್ಯಂತ ಶ್ರೇಷ್ಠ ಸಂಸ್ಕೃತಿ ಹಿಂದೂ ಸಂಸ್ಕೃತಿ. ಪಾಶ್ಚಾತ್ಯ ಸಂಸ್ಕೃತಿ ಎಲ್ಲಕ್ಕೆ ಆದರ್ಶಪ್ರಾಯವಾಗಿರ್ತಕ್ಕಂಥದ್ದು. ಪಾಶ್ಚಾತ್ಯರು ಈ ಸಂಸ್ಕೃತಿಯನ್ನು ನೋಡಿ ಬಹಳ ಅಚ್ಚರಿಯಿಂದ ಈ ಸಂಸ್ಕೃತಿಯ ಜೊತೆಯಲ್ಲಿ ಬೆರಿಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಅವರು ಹೊಂದುತ್ತಾ ಇದ್ದಾರೆ. ಯಾಕಂತಾದರೆ ಇಲ್ಲಿರ್ತಕ್ಕಂಥ ಜೀವನದ ಮೌಲ್ಯಗಳು ಅಷ್ಟೊಂದು ಅತ್ಯಂತ ಶ್ರೇಷ್ಠಮಯವಾಗಿರ್ತಕ್ಕಂಥ, ಇಹದಲ್ಲಿ ಸನ್ಮಾರ್ಗದ ಜೀವನ, ಪರದಲ್ಲಿ ಭಗವಂತನ ಸಾಕ್ಷಾತ್ಕಾರ ಎರಡನ್ನೂ ಕೂಡ ಪಡೆಯತಕ್ಕಂಥ ಚತುರ್ವಿಧ ಪುರುಷಾರ್ಥಗಳ ಮೇಲೆ ನಾವು ನಡೀತಕ್ಕಂಥ ಅವರು. ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳ ಮೇಲೆ ನಡೀತೇವೆ. ಮನುಷ್ಯ ಮೊದಲು ಧಾರ್ಮಿಕ ನೆಲಗಟ್ಟಿನ ಮೇಲೆ ಸುಭದ್ರವಾಗಿ ನಿಂತು ಲೌಕಿಕ ವ್ಯವಹಾರಗಳಾಗಿರ್ತಕ್ಕಂಥ ಅರ್ಥಕಾಮಗಳನ್ನು ಧಾರ್ಮಿಕ ನೆಲಗಟ್ಟಿನ ಮೇಲೆಯೇ ನಡೆಸ್ಕೊಳ್ಬೇಕು ಅಂತಕ್ಕಂಥ ಆದೇಶ. ಹಾಗೆ ನಡೆದಾಗ ಆ ನಾಲ್ಕನೆಯ ಪುರುಷಾರ್ಥ ಭಗವಂತನ ಅನುಗ್ರಹದಿಂದ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥದ್ದಾಗೆ ನಮ್ಮ ಹಿರಿಯರು ಹೇಳಿದ್ದಾರೆ. ಅಂತಹ ಈ ಸಂಸ್ಕೃತಿಯನ್ನ ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಎಷ್ಟು ಕಟಿಬದ್ಧರಾಗಬೇಕು ಅಂತಕ್ಕಂಥದ್ದನ್ನು ಚಿಂತನೆ ಮಾಡಬೇಕಾಗ್ತದೆ. ಪ್ರಸ್ತುತ ದಿನಗಳಲ್ಲಿ ಈ ಒಂದು ಸಂಸ್ಕೃತಿಯ ಮೇಲೆ ಆಗ್ತಕ್ಕಂಥ ಆಘಾತಗಳನ್ನು ನೋಡುವಾಗ ಬಹಳ ನಮ್ಮೆಲ್ಲರಿಗೆ ಭಯ ಆಗ್ತಕ್ಕಂಥದ್ದಿದೆ. ಏನೇ ಭಯ ಆದರೂ ಕೂಡ ನಮ್ಮ ಹಿಂದೆ ಇರ್ತಕ್ಕಂಥ ಎಲ್ಲ ಹಿರಿಯರ, ಋಷಿ ಮುನಿಗಳ, ಆಚಾರ್ಯರ ಎಲ್ಲರ ಅನುಗ್ರಹ ಇದೆ. ನಾವು ಅತ್ಯಂತ ಸಶಕ್ತಿಯಿಂದ ಅದನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯವೂ ಕೂಡ ನಮ್ಮೆಲ್ಲರಲ್ಲಿದೆ. ಇವತ್ತು ನಾವೆಲ್ಲರೂ ಕೂಡ ನಮ್ಮಲ್ಲಿ ಯಾವುದೇ ಸಂಪ್ರದಾಯಗಳಿದ್ರೂ ಕೂಡ ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆಯಿಂದ ಇವತ್ತು ನಾವು ಹೊರಟಿದ್ದೇವೆ.
ಹೇಗೆ ನಮ್ಮ ಸಂಘಟನೆ ಆಗ್ತಾ ಇದೆ ಅಂತ ಅಂದರೆ, ಸನಾತನ ಸಂಸ್ಕೃತಿಯ ಸಂಘಟನೆಯನ್ನು ನಾವು ನೋಡುವಾಗ ನಮ್ಮಲ್ಲಿ ಯಾವ ಯಾವ ದೇವರ ಆರಾಧನೆಗಳಿರಲಿ, ಸಂಪ್ರದಾಯಗಳಿರಲಿ, ನಾವೆಲ್ಲ ಒಂದೇ ಗುರಿಯತ್ತ ಹೊರಟಿರ್ತಕ್ಕಂಥವು. ಇಲ್ಲಿ ಒಂದು ಜ್ಯೋತಿಯನ್ನು ಹಚ್ಚಿಟ್ಟಿದೆ ಅಂತ ಭಾವಿಸಿಕೊಳ್ಳಿ, ಅದರ ಮೇಲೆ ಒಂದು ಕುಂಭವನ್ನು ಮುಚ್ಚಿದೆ, ಅಲ್ಲಿ ಬೆಳಕಿದೆ. ಆ ಬೆಳಕನ್ನು ನೋಡ್ತಕ್ಕಂಥ ತವಕ ಸುತ್ತ ಇರ್ತಕ್ಕಂಥವರಿಗೆ ಅತ್ಯಂತ ಎಲ್ಲರಿಗೆ ಕುತೂಹಲ ಇದೆ ಆ ಬೆಳಕನ್ನು ನೋಡಬೇಕು ಅಂತ. ಆ ಬೆಳಕನ್ನು ನೋಡ್ಲಿಕ್ಕೋಸ್ಕರವಾಗಿಯೇ ನಮ್ಮಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ದಾರ್ಶನಿಕರು ಒಂದೊಂದು ರಂಧ್ರವನ್ನ ಮಾಡಿ ಆ ಬೆಳಕನ್ನು ನೋಡಿದ್ರಲ್ಲ, ಅದೇ ನಮ್ಮಲ್ಲಿರ್ತಕ್ಕಂಥ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತಗಳೇ ಬದಲಾಗಿರ್ತಕ್ಕಂಥ ವೇದಾಂತಗಳು, ಆಚಾರ್ಯರು, ಆ ದಾರ್ಶನಿಕರೆಲ್ಲರೂ ಕೂಡ ಅದನ್ನ ನೋಡಿದರು. ಆ ಒಂದು ಮಹಾನ್ ಶಕ್ತಿಯ ಜ್ಯೋತಿ ಏನಿದೆಯಲ್ಲ, ಅದೇ ನಮ್ಮೆಲ್ಲರಿಗೆ ದಿವ್ಯ ಚೇತನವನ್ನು ಕೊಡ್ತಕ್ಕಂಥ ಕೇಂದ್ರ ಆಗಿದೆ. ಅದನ್ನು ರಕ್ಷಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಪ್ರಯತ್ನ ಆಗಿದೆ. ಅದಕ್ಕಾಗಿಯೇ ಇವತ್ತು ಈ ಸಂತ ಸಮಾಗಮವೂ ಕೂಡ ಈಗ ಆಗ್ತಾ ಇರ್ತಕ್ಕಂಥದ್ದು. ಅಂತ ಎಲ್ಲ ಭೇದಗಳನ್ನು ಬಿಟ್ಟು ನಾವೆಲ್ಲರೂ ಕೂಡ ಒಂದಾಗ್ತಾ ಇದ್ದೇವೆ. ಅಂತ ಶಕ್ತಿಯನ್ನ ನಾವು ಎಲ್ಲರೂ ಕೂಡ ಅತ್ಯಂತ ಬಲಯುತವಾಗಿ ನಾವು ರಕ್ಷಣೆ ಮಾಡಿಕೊಂಡಾಗ ಯಾರೂ ಕೂಡ ಅದನ್ನ ತಡಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಎಂತ ನಮಗೆ ಶಕ್ತಿ ಬರ್ತಾ ಇದೆ ಅಂತ ಅಂದ್ರೆ, ಬಹುಶಃ ಇವತ್ತು ನಮ್ಮ ಯಾವ ಈ ಕಲ್ಯಾಣೋತ್ಸವವನ್ನ ಏರ್ಪಡಿಸಿರ್ತಕ್ಕಂಥ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನವರು, ಅರುಣ್ ಕುಮಾರ್ ಪುತ್ತಿಲ ಇವರ ಆದಿಯಾಗಿ ಎಲ್ಲರೂ ಇದಕ್ಕಾಗಿ ಎಷ್ಟು ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಬಹುಶಃ ಪರಿಶ್ರಮ ಅನ್ನೋದಕ್ಕಿಂತ ಅವರು ನಿಸ್ವಾರ್ಥ ಭಾವದಿಂದ ನಮ್ಮ ಹಿಂದೂ ಸಂಘಟನೆಗೆ ಅತ್ಯಂತ ಕಟಿಬದ್ಧರಾಗಿ ನಿಂತಿದ್ದಾರೆ. ಅವರಿಗೆ ನಮ್ಮೆಲ್ಲರ ಶಕ್ತಿಯನ್ನ ತುಂಬತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದಾಗಿ ನಾವಾದರೂ ಕೂಡ ಭಾವಿಸ್ತೇವೆ. ಬಹುಶಃ ಅಂತ ಶಕ್ತಿ ಇವತ್ತು ಕೇವಲ ಒಂದು ಪ್ರಾಂತದಿಂದ ಆಗಿ ಅಲ್ಲ, ಇಡೀ ದೇಶದಾದ್ಯಂತ ಒಂದೊಂದು ಭಾಗದಿಂದಲೂ ಕೂಡ ಅಂತ ಶಕ್ತಿಗಳು ಹೊರಹೊಮ್ಮಿದಾಗ ನಮ್ಮ ಸನಾತನ ಪರಂಪರೆಯ ಹಿಂದೂ ಮಹಾನ್ ಶಕ್ತಿಯಾಗಿ ಹೊರಹೊಮ್ಮುತ್ತೆ. ಅಂತ ಶಕ್ತಿಗೆ ನಾವೆಲ್ಲರೂ ಕೂಡ ಕಾರಣರಾಗಬೇಕಾಗ್ತದೆ. ಬಹುಶಃ ಇವತ್ತು ಅಂತಹ ಸಂಘಟನೆಗೆ ಆ ಶ್ರೀನಿವಾಸನ ಪೂರ್ಣಾನುಗ್ರಹ, ಆ ಪರಮಾತ್ಮನ ಪೂರ್ಣಾನುಗ್ರಹ ಇರಲಿ ಅಂತಕ್ಕಂಥದ್ದಾಗಿ ಪ್ರಾರ್ಥಿಸಿ, ನಿಮ್ಮೆಲ್ಲರಿಗೆ ಅಂತ ಶಕ್ತಿಯನ್ನು ನೀಡಲಿ ಅಂತಕ್ಕಂಥದ್ದಾಗಿ ಮತ್ತೊಮ್ಮೆ ಪ್ರಾರ್ಥಿಸಿ ಹಾರೈಸುತ್ತಾ ನಮ್ಮೆರಡು ಮಾತು ಮುಗಿಸ್ತೇವೆ. ಶುಭಂ ಭೂಯಾತ್. ಶ್ರೀ ಅರುಣ್ ಕುಮಾರ್ ಪುತ್ತಿಲರವರ ಆ ಮೇಲಿನ ಪ್ರೀತಿ ಕೇವಲ ಒಬ್ಬ ವ್ಯಕ್ತಿ ದಿನದಲ್ಲಿ 8 ಗಂಟೆ 10 ಗಂಟೆ ನಿದ್ದೆಯನ್ನ ಮಾಡಿದ್ರೆ, ಆ ಅರುಣ್ ಕುಮಾರ್ ಪುತ್ತಿಲ ಅನ್ನುವಂತಹ ಆ ಪುತ್ತೂರಿನ ಅರುಣೋದಯ ತನ್ನ ಜೀವಿತಾವಧಿಯ ಇಷ್ಟು ವರ್ಷಗಳನ್ನ ಕೂಡ ಹಿಂದುತ್ವಕ್ಕಾಗಿ ರಾತ್ರಿಯ 3 ಗಂಟೆ 4 ಗಂಟೆ 2 ಗಂಟೆ 12 ಗಂಟೆ ತನ್ನ ಕಾರ್ಯಕರ್ತ ಬಂಧು, ತನ್ನ ಹಿಂದುತ್ವದ ಬಂಧು ಯಾವುದೇ ಸಮಸ್ಯೆಯಲ್ಲಿದ್ರು ಕೂಡ ನನ್ನ ಮನೆಯ ಬಂಧು ಅನ್ನುವಂತ ರೀತಿಯಲ್ಲಿ ಹೆಜ್ಜೆಯನ್ನು ಇಟ್ರೆ ಅದು ಅರುಣ್ ಕುಮಾರ್ ಪುತ್ತಿಲ. ಅದಕ್ಕಾಗಿ ಇವತ್ತು ಧರ್ಮ ಸಂಗಮದ ಮೂಲಕ ಹಿಂದೂ ಸಾಗರ ಪುತ್ತೂರಿನಲ್ಲಿ ಸೇರಿದೆ. ಅದನ್ನ ತನ್ನ ಮಾತುಗಳಲ್ಲಿ ವ್ಯಾಖ್ಯಾನಿಸಿದ ಸ್ವಾಮೀಜಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಮುಂದೆ ಈ ವೇದಿಕೆಯಿಂದ ಧರ್ಮ ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀ ಶ್ರೀ ಮಹಾಬಲ ಸ್ವಾಮೀಜಿ, ಶ್ರೀ ಕ್ಷೇತ್ರ ಕಣಿಯೂರು ಕಣ್ಯಾಣ ಇವರ ಜೊತೆ ಮಹಾಗಣಪತಿ ಸಹಿತ ಮಹಾಲಿಂಗೇಶ್ವರ ದೇವರ ಸಪರಿವಾರವನ್ನು ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ನಮ್ಮ ಆರಾಧ್ಯ ಮಾತೆಯಾದಂಥ ಚಾಮುಂಡೇಶ್ವರಮ್ಮನ ಪಾದಪದ್ಮಗಳಿಗೆ ವಂದಿಸ್ತಾ, ಈ ಶುಭ ಸಂದರ್ಭ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಹಾಗೂ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಇದರ ಸಾರಥ್ಯದಲ್ಲಿ ನಡೆಯತಕ್ಕಂಥ 2ನೇ ವರ್ಷದ ಈ ಕಲ್ಯಾಣೋತ್ಸವದಲ್ಲಿ ನನಗೆ ಭಾಗಿಯಾಗೋದಕ್ಕೆ ಯೋಗವನ್ನು ಭಗವಂತ ಕೊಟ್ಟಿದ್ದಾನೆ. ಆತ್ಮೀಯ ಬಂಧುಗಳೇ, ನಾವು ಒಂದಷ್ಟು ಸಮಯವನ್ನು ತ್ಯಾಗ ಮಾಡಬೇಕಾಗ್ತದೆ. ಸಮಯ ಇಲ್ಲ ಆದರೂ ಕೂಡ ತ್ಯಾಗ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ನಮ್ಮಲ್ಲಿ. ಯಾಕಂತೇಳಿದ್ರೆ, ಈಗ ತಾನೇ ಸ್ವಾಮೀಜಿಗಳವರು ಹೇಳಿದರು, ನಮ್ಮ ಹಿಂದೂ ಸನಾತನ ಧರ್ಮವನ್ನು ಉಳಿಸಬೇಕಿದ್ರೆ ಪ್ರತಿಯೊಬ್ಬ ಹಿಂದೂ ಕೂಡ ಕಟಿಬದ್ಧನಾಗಿರಬೇಕು, ಪ್ರತಿಜ್ಞಾಬದ್ಧನಾಗಿರಬೇಕು. ಯಾಕಂತೇಳಿದರೆ, ಅದೆಷ್ಟೋ ವರ್ಷಗಳ ಹಿಂದೆ ನಮ್ಮ ದೇಶವನ್ನು ಅನ್ಯರು ಆಳಿದರು, ಬ್ರಿಟಿಷರು ಆಳಿದರು. ಆದರೆ ಧರ್ಮವನ್ನು ನಾಶ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ. ನಮ್ಮ ಸನಾತನ ಧರ್ಮ ಆ ಕಾಲದಲ್ಲೂ ಉಳಿದಿತ್ತು.
ದೇವಸ್ಥಾನನ ಹಾಳು ಮಾಡಿರ್ಬೋದು, ಅಥವಾ ಧರ್ಮದ ಇನ್ನಿತರ ಯಾವುದೇ ವಿಷಯಗಳನ್ನು ನೆಲಸಮ ಮಾಡಿರ್ಬೋದು, ಆದರೆ ಧರ್ಮವನ್ನು ಹಾಳು ಮಾಡಲಿಕ್ಕೆ ಆಗಲಿಲ್ಲ. ಸನಾತನ ಧರ್ಮ ಸನಾತನ ಧರ್ಮವಾಗಿ ಉಳಿದಿದೆ. ಅದು ಹಿಂದೂ ಮಹಾಸಾಗರದಂತೆ ಈಗಲೂ ಇದೆ. ಆದರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳೋದು ಇಂಥ ಪುಣ್ಯಾತ್ಮರಿಂದ. ಯಾಕಂತ ಹೇಳಿದರೆ ಪುತ್ತಿಲರವರ ಸಂಪರ್ಕ ನನಗೆ ಒಂದು 25 ವರ್ಷಗಳಿಂದ ಇದೆ. ನಮ್ಮ ಕ್ಷೇತ್ರಕ್ಕೆ ಪುತ್ತೂರಿಂದ ಬಂದವರು ಪುತ್ತಿಲರವರ ಹೆಸರು ಹೇಳಿದ್ರು, ಅಯ್ಯೋ ಅವರು ನಾವು ಏನು ಕರೆದ್ರು ಯಾವಾಗ ಕರೆದ್ರು ಬರುತ್ತಾರೆ, ನಮಗೇನಾದರೂ ಸಮಸ್ಯೆ ಇದ್ದರೆ ಅವರು ಪರಿಹಾರ ಮಾಡ್ತಾರೆ ರಾತ್ರಿ ಬಂದು ಅಂತೇಳಿ. ಅಂಥ ಪುಣ್ಯಾತ್ಮರು ಸಿಕ್ಕುವುದು ಭಾರಿ ಕಡಿಮೆ. ಒಬ್ಬ ವೈದ್ಯರು ರಾತ್ರಿ ಕರೆದು ಬರಬೇಕು, ಅವರಿಗೆ ಮಾತ್ರ ಒಂದು ಪ್ರಾಶಸ್ತ್ಯ ಆ ವೈದ್ಯ ಸಂಬಂಧದಲ್ಲಿ ಇರುವುದು. ಅದೇ ರೀತಿ ಅವರು ಕೂಡ ಈ 2 ವರ್ಷದಲ್ಲಿ ನಡೆಸಿದಂಥ ಕಾರ್ಯ ಅತ್ಯದ್ಭುತವಾಗಿದೆ. ನಮ್ಮ ಸಮಾಜ ಸಂಘಟನೆಯಿಂದ ಒಂದು ಸಾಧ್ಯ ಇದೆ, ಪ್ರೀತಿಯಿಂದ ಸಾಧ್ಯ ಇದೆ ಎಂಬುದಾಗಿ ತೋರಿಸಿಕೊಟ್ಟಂಥ ಪುಣ್ಯಾತ್ಮರವರು. ಯಾಕಂತ ಹೇಳಿದರೆ ಒಂದು ಸಂಘಟನೆ ಮಾಡೋದು ಕಷ್ಟ ಅಲ್ಲ. ಅದಕ್ಕೆ ಮಂಡುಕ ನ್ಯಾಯ ಅಂತ ಹೇಳ್ತೇವೆ ನಾವು. 10 ಸೇರಿಸುವಾಗ 4 ಹೋಗ್ತದೆ. ಅದು 10ಕ್ಕೆ 10 ಸೇರುವುದಕ್ಕೆ ಭಾರಿ ಕಷ್ಟ ಇದೆ. ಅವರ ಪ್ರೀತಿ, ವಿನಯ, ಅವರು ನಡ್ಕೊಳ್ಳುವಂಥ ನಡತೆ, ಆ ಒಂದು ಪ್ರೀತಿಯನ್ನು ಸಮಾಜಕ್ಕೆ ಕೊಟ್ಟ ಕಾರಣ ಸಮಾಜವೇ ಇವತ್ತು ಇಷ್ಟು ಸಾಗರದ ಉಪಾಧಿಯಲ್ಲಿ ಸೇರುವುದಕ್ಕೆ ಸಾಧ್ಯ ಆಗಿದೆ. ಮತ್ತು ಈ ಒಂದು ವಿಶೇಷವಾದಂಥ ಯೋಚನೆಗಳು ಅವರಲ್ಲಿ ಯಾಕೆ ಮೂಡಿತು ಅಂತ ಹೇಳಿದರೆ, ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಒಂದು ನಾಣ್ಯವನ್ನು ಹಾಕದಂಥ ಮನುಷ್ಯರೇ ಇಲ್ಲ. ಯಾವ ಪಂಥವೇ ಇರಲಿ, ಯಾವ ದೇವರೇ ಇರಲಿ, ಕುಲದೇವರೇ ಇರಲಿ, ನಮ್ಮ ಮನೆ ದೇವರೇ ಇರಲಿ, ಆದರೆ ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹಣ ಹಾಕಬೇಕು. ಅಷ್ಟು ಪವಿತ್ರವಾದಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಕಲ್ಯಾಣೋತ್ಸವವನ್ನು ಮಾಡುತ್ತಾರೆ. ಟಿ ವಿಯಲ್ಲಿ ಕಾಣ್ತಾ ಇರ್ತೇವೆ ನಾವು ಅಲ್ಲಿ ಹೋದರೆ. ಆ ಕಲ್ಯಾಣೋತ್ಸವವನ್ನು ನಿಜವಾಗಿ ಕಣ್ತುಂಬ ನೋಡಬೇಕಿದ್ರೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಮಾತ್ರ ಕಾಣುವುದಕ್ಕೆ ಸಾಧ್ಯ, ಸಹಸ್ರಾರು ಮಂದಿಗೆ. ಅಂತಹ ಒಂದು ಯೋಗವನ್ನು ಪುತ್ತೂರಿಗೆ ತೋರಿಸಿಕೊಟ್ಟವರು ಪುತ್ತಿಲ ಮತ್ತು ಪುತ್ತಿಲ ಪರಿವಾರ. ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ತಿರುಪತಿ ಎಲ್ಲರಿಗೂ ಹೋಗಲಿಕ್ಕೆ ಆಗುವುದಿಲ್ಲ, ಕಷ್ಟ ಇದೆ, ಅಂಥ ಸಂದರ್ಭವೂ ಬರುವುದಿಲ್ಲ. ಹೋದಾಗ ಕಲ್ಯಾಣೋತ್ಸವ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಈ 2 ವರ್ಷದಲ್ಲಿ ನಿರಂತರವಾಗಿ ಪ್ರಯತ್ನ ಪಟ್ಟು ಒಂದು ಸಣ್ಣ ಕಾರ್ಯಕ್ರಮ ಮಾಡಿದರೂ ಕೂಡ ನಮಗೆ ಎಷ್ಟೆಷ್ಟಿದೆ ಎಂಬುದು ಅನುಭವ ಆದದ್ದುಂಟು. ಆದರೆ ಇಷ್ಟು ಜನರ ಆ ಒಗೂಟದಿಂದ ಯಾವುದೇ ಅಭಿಪ್ರಾಯ ಭೇದವಿಲ್ಲದೆ ಯಾರು ಕೇಳಿದರೂ ಏನು ಆ ಒಂದು ಸಣ್ಣ ಸಮಸ್ಯೆಗಳು ಅಂತೇಳಿ ನಮಗೆ ಕಾಣೋದಿಲ್ಲ. ಇಲ್ಲಿಯ ವಿಷಯಗಳನ್ನು ಕೇಳ್ತಾ ಇರ್ತೇವೆ. ನಮ್ಮ ಪುತ್ತಿರವರು ಕೂಡ ಎಷ್ಟು ನಮ್ಮ ಕ್ಷೇತ್ರಕ್ಕೆ ಕೂಡ ಬಂದು ತುಂಬ ಮಾತಾಡಿ ಬಂದಿದ್ದಾರೆ. ಆದರೆ ನಾವೇನು ಜನಮಾನಸದ ಪ್ರೀತಿ ನಮಗೆ ಸಿಕ್ಕಿದರೆ ಅದನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆ ಎಂಬಂತಹ ಒಂದು ನೇತಾರ ನಮ್ಮ ಪುತ್ತಿಲ. ಯಾಕೆ ನಾವು ಹೇಳಬೇಕಂತ ಹೇಳಿದರೆ, ಒಂದು ಚಾಲನಾ ಶಕ್ತಿ. ಅದು ಒಂದು ವಾಹನದಲ್ಲಿ 10-50 ಜನರನ್ನು ಗುರಿ ಮುಟ್ಟಿಸಬೇಕಿದ್ರೆ ಚಾಲಕನ ಶಕ್ತಿ ಸರಿಯಾಗಿರಬೇಕು, ಅವನ ಜ್ಞಾನ ಸರಿ ಆಗಿರಬೇಕು. ಎಡವಿದ್ರೆ ತಪ್ಪಿ ಹೋದರೆ ಇಲ್ಲಿ ಕಮರಿಗೆ ಬಿದ್ದು ಅಷ್ಟು ಪ್ರಾಣಗಳು ಹೋದೀತು. ಅಂತಹ ಚಾಲನಾ ಶಕ್ತಿ ಮಾಲಿಂಗೇಶ್ವರ ದೇವರ ಅನುಗ್ರಹ, ದುರ್ಗಾ ಪರಮೇಶ್ವರಿ ಉಳ್ಳಾಲ್ತಿನ ದಯೆ, ಅವರು ನಂಬಿರುವಂತಹ ದೇವರ ದಯ, ಪಕ್ಷಭೇದವಿಲ್ಲದೆ ಮತಭೇದವಿಲ್ಲದೆ ಎಲ್ಲರಲ್ಲಿ ಒಂದಾಗಿ ತಾನೂ ಒಂದಾಗಿ ಶ್ರಮ ಪಡುವಂಥ ವ್ಯಕ್ತಿ ಇದ್ದರೆ ಅದು ಅವರನ್ನು ನಾವು ಗೌರವಿಸಬೇಕಾಗ್ತದೆ. ಬಂಧುಗಳೇ, ನಾವೆಲ್ಲ ಸನಾತನ ಧರ್ಮದ ದೀಪದ ಆ ಒಂದು ಪ್ರಭೆಯಲ್ಲಿ ಬಾಳಿ ಬದುಕುವವರು. ನಾಳೆಗೆ ಏನಾಗ್ತದೆ ಎಂಬಂಥ ಭಯ ನಮ್ಮಂಥ ಸ್ವಾಮೀಜಿಯವರಿಗೂ ಕೂಡ ಇದೆ. ಕೆಲವು ಘಟನೆಗಳು ನಡೆದಿದೆ ಈಗ. ಹಾಗೆ ನಾವು ಹೋಗುವಂಥ ದಾರಿಯಲ್ಲಿ ಏನಾಗ್ತದೆ ಎಂಬಂಥ ವಿಚಾರ ನಮಗೆ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೈನಿಕರಾಗಬೇಕು. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನು ಬೋಧಿಸಬೇಕು. ಸಣ್ಣ ಮಕ್ಕಳಿಗೆ ಈ ಸನಾತನ ಧರ್ಮದ ಆ ಸಂಸ್ಕಾರವನ್ನು ಬೋಧಿಸಿದರೆ ಮಾತ್ರ ಈ ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಕ್ಕಳಿಗೆ ಬೋಧಿಸಿ ಮಕ್ಕಳಲ್ಲಿ ಅದು ಬೆಳೆದಿತ್ತೋ ಆದ ಕಾರಣ ನಮ್ಮ ದೇಶ ಸಂಸ್ಕೃತಿಯಲ್ಲಿ ಉಳಿದಿದೆ. ದೇಶವನ್ನು ಇನ್ನೊಬ್ಬರ ಆಳಿಲ್ಲಿ ಧರ್ಮವನ್ನು ನಾಶ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಮುಂದೆ ಕೂಡ ನಾವು ಎಲ್ಲರೂ ಅದಕ್ಕೆ ಸನ್ನದ್ಧರಾಗೋಣ. ಇನ್ನು ದೇಶದಲ್ಲಿ ಇಂಥ 10 ಪುತ್ತಿಲರವರಂಥ ನಮ್ಮ ಭಾರತ ಮಾತೆ ಸ್ವರ್ಣಗರ್ಭೆ ಅಂತ ಸ್ವರ್ಣ ಪುತ್ಥಳಿಯಂಥ ಆ ಒಂದು ದೇಶಭಕ್ತರು ಹುಟ್ಟಲಿ ಎಂಬುದಾಗಿ ನಾವೆಲ್ಲ ಪ್ರಾರ್ಥಿಸೋಣ. ಈ ಪುತ್ತೂರಿನ ಮಣ್ಣಿನ ಪುತ್ತೂರಿನ ಒಡೆಯ ಇನ್ನು ಮುಂದೆ ಅವರಲ್ಲಿ ಇಂಥ ಚೈತನ್ಯವನ್ನು ಕೊಡಲಿ. ಎಷ್ಟೋ ಸಂಸಾರಗಳಿಗೆ ಆ ಒಂದು ಆಶ್ರಯವನ್ನು ಕೊಡುವಂಥ ಯೋಜನೆ ಆಗಿದ್ದರು. ಬರುವ ವರ್ಷ 100 ವಿವಾಹವನ್ನು ಮಾಡುವಂಥ ಯೋಜನೆಯನ್ನು ಹಾಕಿದರು. ಇದೇನು ದೇವಸ್ಥಾನವ ಅಥವಾ ಒಂದು ಮಠವ? ಪುತ್ತಿಲರವರ ಯೋಜನೆಗಳನ್ನು ನಾವು ಮೆಚ್ಚಬೇಕು. ಅದಕ್ಕೆ ಬೇಕಾದಂಥ ಪ್ರಯತ್ನ ನಾಳೆಯಿಂದಲೇ ಆಗಬಹುದು ಹೆಚ್ಚಿನ ಅಂಶ.
ಅದರ ಒಟ್ಟಿಗಿರುವಂಥ ಡಿಬ್ಬನಗರನ್ನು ನೋಡಿದಾಗ ಸಂತೋಷವಾಗ್ತಾ ಇದೆ. ಎಲ್ಲೆಲ್ಲೂ ಕೇಸರಿಮಯವಾದಂತಹ ಶಾಲನ್ನು ಹಾಕ್ಕೊಂಡು ಎಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ಸುಧಾರಿಸ್ತಾ ಇದ್ದಾರೆ ಅಂದರೆ ನಮ್ಮ ಮನಸ್ಸು ತುಂಬು ಬರ್ತಾ ಇದೆ. ಬಂಧುಗಳೇ, ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಳ್ಳುವುದೇ ನಮ್ಮ ಭಾಗ್ಯ ಅಂತೇಳಿ ಭಾವಿಸಿಕೊಂಡು ಮುಂದಿನ ಎಲ್ಲ ಕಾರ್ಯಗಳಿಗೆ ಅವರಿಗೆ ನಾವು ಸಹಕಾರ ಕೊಡೋಣ. ನಮ್ಮೆಲ್ಲರ ಆ ಒಂದು ಭಕ್ತಿಯಿಂದ ಶಕ್ತಿಯಿಂದ ನಮ್ಮ ಸಂಸ್ಕಾರವನ್ನು ಉಳಿಸಿಕೊಳ್ಳೋಣ. ಮಠ ಮಂದಿರಗಳಿಗೆ ಹೋಗೋಣ, ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡೋಣ. ನಮ್ಮ ದೇಹಕ್ಕಾಗಿ, ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಹೇಳಿಕೊಂಡು ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಪರಮ ಪೂಜ್ಯರನ್ನು ವಂದಿಸ್ತಾ, ಪೂಜ್ಯ ಸ್ವಾಮೀಜಿಗಳಿಗೆ ವಂದಿಸ್ತಾ, ಎಲ್ಲರಿಗೂ ಕೂಡ ಸೇವಾ ಪ್ರತಿಷ್ಠಾನದ ಎಲ್ಲ ಬಂಧುಗಳಿಗೆ ಕೂಡ ವಂದಿಸ್ತಾ ನನ್ನ ಎರಡು ಮಾತುಗಳನ್ನು ಆ ಭಗವಂತ ಮಹಾಲಿಂಗೇಶ್ವರ ದೇವರ ಪಾದಗಳಲ್ಲಿ ಶ್ರಮಿಸ್ತೇನೆ. ಜೈ ಭಕ್ತಿಪೂರ್ವಕ ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಪರಮ ಪೂಜ್ಯ ಶ್ರೀ 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 ವೇದವರ್ಧನ ತೀರ್ಥ ಸ್ವಾಮೀಜಿ ಶಿರೂರು ಮಠ ಉಡುಪಿ ಇವರು ಆಶೀರ್ವಚನವನ್ನ ನೀಡಬೇಕು ಅನ್ನುವ ವಿನಂತಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯಾಶಿರನ್. ಶ್ರೀ ಗುರುಭ್ಯೋ ನಮಃ. ಈಗಿನ ಕಾಲದಲ್ಲಿ ಎಲ್ಲದಕ್ಕಿಂತ ಸಹ ಮುಖ್ಯವಾದದ್ದು ಯಾವುದು ಅಂತ ಕೇಳಿದರೆ ನಮ್ಮ ಧರ್ಮ ರಕ್ಷಣೆ. ನಮಗೆಲ್ಲರಿಗೂ ಗೊತ್ತುಂಟು, ನಮ್ಮ ಧರ್ಮವನ್ನು ಅನೇಕ ಜನರು ಆಕ್ರಮಣ ಮಾಡ್ತಾ ಇದ್ದಾರೆ. ಇದು ಮೊದಲಿಗೆ ಆಗುವುದಲ್ಲ, ಅನೇಕ ವರ್ಷಗಳಿಂದ, ಅನಾದಿ ಕಾಲದಿಂದ ಈ ದಾಳಿಗಳು ಆಗ್ತಾನೇ ಉಂಟು. ಆದರೂ ನಮ್ಮ ಧರ್ಮ ಈಗ ನಿಂತಿದೆ ಅಂತ ಹೇಳಿದರೆ ಇದು ನಮ್ಮ ಹಿರಿಯರು ಮಾಡಿದಂತಹ ಆ ಕೆಲಸ. ಅವರು ಆ ಶ್ರದ್ಧಾ ಭಕ್ತಿಯಿಂದ ನಮ್ಮ ಧರ್ಮವನ್ನು ರಕ್ಷಿಸಿದ್ದಾರೆ. ಆದ್ದರಿಂದ ಆ ಧರ್ಮ ನಮ್ಮನ್ನೆಲ್ಲರನ್ನು ರಕ್ಷಿಸಿ ಇಲ್ಲಿ ತನಕ ತಂದಿದೆ. ಇನ್ನು ನಮ್ಮ ಕರ್ತವ್ಯ ಇದು ಈ ಧರ್ಮವನ್ನು ರಕ್ಷಿಸುವಂಥದ್ದು. ನಾವು ಧರ್ಮವನ್ನು ರಕ್ಷಿಸಿದ್ರೆ ಧರ್ಮ ನಮ್ಮನ್ನು ರಕ್ಷಿಸ್ತದೆ. ಆ ಧರ್ಮ ಏನು? ವ್ಯಕ್ತಿಯ ನಮ್ಮನ್ನು ರಕ್ಷಿಸಲಿಕ್ಕೆ. ನಾವು ಧರ್ಮವನ್ನು ರಕ್ಷಿಸುವುದು ಅಂತ ಹೇಳಿದರೆ ಆಚರಣೆ ಮಾಡುವುದು. ಆ ಧರ್ಮ ನಮ್ಮನ್ನು ಹೇಗೆ ರಕ್ಷಿಸ್ತದೆ? ರಾಮೋ ವಿಗ್ರಹವಾನ್ ಧರ್ಮ. ರಾಮ ಧರ್ಮದ ವಿಗ್ರಹ ಅಂತ ನಾವು ಕೇಳಿದ್ದೇವೆ. ಹಾಗಾಗಿ ನಾವು ಧರ್ಮವನ್ನು ರಕ್ಷಿಸಿದ್ರೆ ರಾಮದೇವರು ನಮ್ಮನ್ನು ರಕ್ಷಿಸ್ತಾರೆ. ಅಲ್ಲ, ನಾವು ಧರ್ಮವನ್ನು ರಕ್ಷಿಸಬೇಕು ಅಂತ ಹೇಳಿದರೆ ಬರೀ ಮನಸ್ಸು ಮಾಡಿದರೆ ಸಾಕಾಗುವುದಿಲ್ಲ. ಅದು ನಾವು ರಕ್ಷಿಸಬೇಕು ಅಂತ ಹೊರಟಿದಾಗ ದೇವರ ಅನುಗ್ರಹವೂ ಬೇಕು, ಮತ್ತೆ ನಾವು ಶ್ರಮಸ ಪಡಬೇಕು. ಈಗ ನಾವು ನಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಿದಾಗ ದೇವರ ಅನುಗ್ರಹ ಖಂಡಿತ ಇರ್ತದೆ. ಆದರೆ ನಮಗೆ ನಾವು ಮಾಡಬೇಕು ಅಂತ ನಮಗೆ ಮನಸ್ಸು ಬರಬೇಕಲ್ಲ. ಈಗ ಅನೇಕ ಜನರಿದ್ದಾರೆ, ನಮ್ಮ ಜೀವನ ಇದ್ದರೆ ಸಾಕು ಅಂತ ಇರುವಂಥವರಿದ್ದಾರೆ. ನಿಜವಾಗಿ ನಾವು ಹೇಗಿರಬೇಕು? ಮತ್ತು ನಾವು ದೇವರ ಆರಾಧನೆ ಸಹ ಮಾಡಬೇಕು, ದೇಶ ರಕ್ಷಣೆ ಸಹ ಮಾಡಬೇಕು. ಯಾವುದು ಮುಖ್ಯ? ಯಾವುದು ಮೊದಲಿಗೆ ಯಾವುದನ್ನು ಮಾಡಬೇಕು? ಇದಕ್ಕೆ ಎಲ್ಲಿ ನಾವು ಹುಡುಕುದು ಅಂತ ಕೇಳಿದರೆ ವರ್ಣಮಾಲೆಯಲ್ಲೇ ಉಂಟು. ಯರ ಲವ ಶಶ ಸಹಳ. ಮೊದಲಿಗೆ ಬರುವುದು ಯಾವುದು? ಯರಳವ. ದೇವ. ಮೊದಲಿಗೆ ದೇವರು, ನಂತರ ಶ ದೇಶ, ನಂತರ ದೇಹ. ಆದರೆ ನಾವೆಲ್ಲರೂ ಏನು ಮಾಡಿದ್ದೇವೆ? ಈಗ ಮೊದಲಿಗೆ ನಾವು ಶುರುವಿಗೆ ಆರಾಮಾಗುವ, ಗಟ್ಟಿಯಾಗುವ, ನಂತರ ಪ್ರಸೋತಿರ್ತದೆ ಅಲ್ಲ, ಆಗ ಉಳಿದ ಕೆಲಸ ಮಾಡುವ ಅಂತ ಹೋಗ್ತೇವೆ. ನಿಜವಾಗಿ ಮೊದಲಿಗೆ ದೇವರು, ನಂತರ ದೇಶ, ನಂತರ ನಾವು. ಅಷ್ಟು ಮಾತ್ರ ಅಲ್ಲ, ಈಗ ನಾವು ದೇಶದ ರಕ್ಷಣೆ, ಧರ್ಮ ಆಚರಣೆ ಮಾಡುವಾಗ ಸಹ ದೇಶ ಉಳಿಸುವುದು ಅಂತ ಹೇಳಿದರೆ ಭೂಮಿಯನ್ನು ಉಳಿಸುವುದು ಅಂತಲ್ಲ, ಅದರಲ್ಲಿರುವ ಜನರನ್ನು ಉಳಿಸುವಂಥದ್ದು, ಧರ್ಮವನ್ನು ಉಳಿಸುವಂಥದ್ದು. ಅದೇ ಜನರ ಸೇವೆ, ಜನಾರ್ದನನ ಸೇವೆ. ಹಾಗಾಗಿ ನಾವು ಧರ್ಮವನ್ನು ಆಚರಣೆ ಮಾಡಿದರೆ ಅದೇ ದೇವರ ಪೂಜೆ ಅಲ್ಲ. ಇಷ್ಟೆಲ್ಲ ನಾವು ಆಚರಣೆ ಮಾಡಬೇಕು, ನಾವೆಲ್ಲರೂ ಒಟ್ಟಾಗಬೇಕು. ಒಟ್ಟಾದಾಗ ಇದನ್ನು ಮಾಡಲಿಕ್ಕೆ ಸಾಧ್ಯ. ಆದರೆ ನಾವೇ ನೋಡ್ತೇವೆ, ಕೆಲವೊಬ್ಬರು ಅವರಿದ್ರೆ ಬರೋದಿಲ್ಲ, ಇವರಿದ್ರೆ ಆಗುವುದಿಲ್ಲ, ಅಥವಾ ಅವರಿಗೆ ಮನಸ್ಸಿಲ್ಲ. ಅರಿಷಡ್ವೈರಿಗಳು ಎಲ್ಲರ ಹತ್ರ ಉಂಟೆ. ಇದು ಸಾಮಾನ್ಯ. ಯಾಕೆ ಅಂತ ಕೇಳಿದರೆ, ಈಗ 4 ಯುಗ, ಕೃತತ್ರೇತ, ದ್ವಾಪರ, ಕಲಿಯುಗ. ಇದರಲ್ಲಿ ಕೃತಯುಗದಲ್ಲಿ ದೇವರು ದೇವಲೋಕದಲ್ಲೇ ಇದ್ದರು, ರಾಕ್ಷಸರು ಭೂಲೋಕದಲ್ಲಿ ಬಂದಿದ್ದರು.
ಮತ್ತೆ ದೇವರು ನರಸಿಂಹನೆಲ್ಲ ಆಗಿ ಅವರನ್ನು ಸಂಹಾರ ಮಾಡಿದರು. ಇನ್ನು ತ್ರೇತಾಯುಗದಲ್ಲಿ ಒಂದೇ ಲೋಕಕ್ಕೆ ಬಂದರು. ರಾಮ ಮತ್ತು ರಾವಣ ಇಬ್ಬರೂ ಭೂಲೋಕಕ್ಕೆ ಬಂದರು. ಇನ್ನು ದ್ವಾಪರ ಯುಗದಲ್ಲಿ ಒಂದೇ ಮನೆಯಲ್ಲೇ ಬಂದರು. ಕೃಷ್ಣ, ಕಂಸ, ಕೌರವರು, ಪಾಂಡವರು ಎಲ್ಲರೂ. ಇನ್ನು ಕಲಿಯುಗದಲ್ಲಿ ಆದರೆ ಒಂದೇ ವ್ಯಕ್ತಿಯೊಳಗೆ ಬರ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಅವರ ಒಳಗೆ ಒಳ್ಳೆ ಗುಣ ಸಹ ಇರ್ತದೆ, ಕೆಟ್ಟ ಗುಣ ಸಹ ಇರ್ತದೆ. ಆದರೆ ಕೆಟ್ಟ ಗುಣ ಹೋಗಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು? ಪರಮಾತ್ಮನ ಆರಾಧನೆ. ಆಗ ಪರಮಾತ್ಮನೇ ಈ ವೈರಿಗಳನ್ನೆಲ್ಲರನ್ನು ಸಂಹಾರ ಮಾಡ್ತಾರೆ. ಅಲ್ಲ, ಪರಮಾತ್ಮನ ಆರಾಧನೆ ಮಾಡೋದು ಅಂತ ಹೇಳಿದರೆ ಎರಡು, ಈಗ ನಿತ್ಯ ಪರಮಾತ್ಮನ ಚಿಂತನೆ ಎರಡು ರೀತಿಯಾಗಿ ಮಾಡ್ಬೋದು. ಈಗ ಕಾವ್ಯದಲ್ಲಿ ಎರಡು ರೀತಿ ಉಂಟು. ಒಂದು ಶ್ರಾವ್ಯ ಕಾವ್ಯ, ಇನ್ನೊಂದು ದೃಶ್ಯ ಕಾವ್ಯ ಅಂತ. ಈಗ ಶ್ರಾವ್ಯ ಕಾವ್ಯ ಅಂತ ಹೇಳಿದರೆ ಪ್ರವಚನ ಕೇಳೋದು, ಭಕ್ತಿ ಭಜನೆ ಕೇಳುವಂಥದ್ದು, ಇದೆಲ್ಲ ಶ್ರಾವ್ಯ ಕಾವ್ಯ. ಇನ್ನು ದೃಶ್ಯ ಕಾವ್ಯ ಯಾವುದು ಅಂತ ಕೇಳಿದರೆ ನರ್ತನೆ, ಕುಣಿತ, ಭಜನೆ ಅಥವಾ ಇಂತಹ ಕಲ್ಯಾಣೋತ್ಸವ. ಈಗ ನಮಗೆ ಶ್ರೀನಿವಾಸ ಕಲ್ಯಾಣ ಎಲ್ಲರಿಗೂ ಗೊತ್ತುಂಟು. ಆದರೂ ಅದನ್ನು ನೋಡಿದಾಗ ಅದು ಇನ್ನಷ್ಟು ಗೊತ್ತಾಗ್ತದೆ, ಅದು ಅನುಭವಕ್ಕೆ ಬರ್ತದೆ. ಆಗ ನಾವು ಇನ್ನಷ್ಟು ಅದನ್ನು ಚಿಂತನೆ ಮಾಡ್ತಾ ಇರ್ತೇವೆ. ಹೀಗೆ ಮಾಡಿದಾಗ ನಮಗೆ ಪರಮಾತ್ಮ ಎಂಥವ ಅಂತ ತಿಳಿತದೆ. ಈಗ ಪರಮಾತ್ಮ ಸಮುದ್ರ ಮಥನ ಆದಾಗ ಲಕ್ಷ್ಮಿ ಉದ್ಭವಳಾದ್ಲು. ಆಗ ಯಾರನ್ನು ಮದುವೆ ಆಗುವುದು ಅಂತ ಇದ್ದಾಗ ಎಲ್ಲ ದೇವತೆಗಳನ್ನು ನೋಡಿದಾಗ ಎಲ್ಲರ ಹತ್ರ ಸಹ ಗುಣ ಇತ್ತು. ಆದರೆ ಕೆಲವೊಬ್ಬರ ಹತ್ರ ಕೆಟ್ಟ ಗುಣ ಸಹ ಇತ್ತು. ಆದರೆ ನಾರಾಯಣನನ್ನು ನೋಡುವಾಗ ಅವಳಿಗೆ ಯಾವ ಕೆಟ್ಟ ಗುಣ ಸಹ ಕಾಣುವುದಿಲ್ಲ, ಎಲ್ಲ ಒಳ್ಳೆ ಗುಣಗಳು ಕಾಣ್ತದೆ. ಹಾಗಾಗಿ ಪರಮಾತ್ಮನನ್ನು ಮದುವೆ ಆಗ್ತಾಳೆ. ಅದೇ ಪದ್ಮಾವತಿ ಶ್ರೀನಿವಾಸನ ಮಂಗಳ. ಹಾಗಾಗಿ ಈ ಶ್ರೀನಿವಾಸ ಕಲ್ಯಾಣವನ್ನು ನಾವು ಚಿಂತನೆ ಮಾಡಿದಾಗ, ನೋಡಿದಾಗ ಪರಮಾತ್ಮ ಸಕಲ ಗುಣ ಪರಿಪೂರ್ಣ, ನಿರ್ದೋಷ, ಅವನ ಗುಣಗಳೆಲ್ಲ ನಮಗೆ ತಿಳಿತದೆ. ಹೀಗೆ ತಿಳಿದಾಗ ನಾವು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಸಾಧ್ಯ. ಅಷ್ಟು ಮಾತ್ರ ಅಲ್ಲ, ಯಥಾ ಯಥಾ ಉಪಾಸತೆ ತಥೈವ ಭವತಿ. ಪರಮಾತ್ಮ ಸಕಲ ಗುಣ ಪರಿಪೂರ್ಣ, ನಿರ್ದೋಷ, ಈ ರೀತಿ ನಾವು ಉಪಾಸನೆ ಮಾಡಿದಾಗ ನಮಗೂ ಎಲ್ಲ ಒಳ್ಳೆ ಗುಣಗಳು ಬರ್ತದೆ, ಕೆಟ್ಟ ಗುಣಗಳೆಲ್ಲ ನಾಶ ಆಗ್ತದೆ. ಈ ರೀತಿ ನಮಗೆಲ್ಲರಿಗೂ ಆಗಲಿಕ್ಕೆ ಸಾಧ್ಯ. ಆಗ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಧರ್ಮವನ್ನು ನಾವು ರಕ್ಷಿಸಬಹುದು. ನೀವೆಲ್ಲರೂ ಇವತ್ತೀಗ ಶ್ರೀನಿವಾಸ ಕಲ್ಯಾಣದಲ್ಲಿ ಸೇರಿದ್ದೀರಿ. ಈಗ ಒಂದು ದೇವಸ್ಥಾನಕ್ಕೆ ಹೋಗಿ ಕಾಣಿಕೆ ಹುಂಡಿಯಲ್ಲಿ ದಕ್ಷಿಣೆ ಹಾಕಿದರೆ ಆ ಹಣವನ್ನು ಶ್ರೀನಿವಾಸನಿಗೆ, ಲಕ್ಷ್ಮಿಯನ್ನು ಶ್ರೀನಿವಾಸನಿಗೆ ಅರ್ಪಿಸಿದರೆ ಇದು ಶ್ರೀನಿವಾಸ ಕಲ್ಯಾಣನೇ. ಮತ್ತು ನೀವು ತಿರುಪತಿಗೆ ಹೋಗಿ ಶ್ರೀನಿವಾಸ ಕಲ್ಯಾಣ ಆಗಬೇಕು ಅಂತ ನೀವು ಹೋಗಿ ಅಲ್ಲಿ ಹಾಕಿದರೆ ತುಂಬ ವರ್ಷ ಕಾದಾದ್ಮೇಲೆ ನಿಮಗೆ ಚೀಟಿ ಸಿಗ್ತದೆ. ಆದರೆ ಇಲ್ಲಿ ಇಷ್ಟು ಸುಲಭವಾಗಿ ನಿಮಗೆಲ್ಲರಿಗೂ ಸಿಗ್ತಾ ಉಂಟು. ಹಾಗಾಗಿ ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಸೇರಿದಂತಹ ನಮ್ಮೆಲ್ಲರಿಗೂ ಆ ಪರಮಾತ್ಮನ ಅನುಗ್ರಹ ಆಗಬೇಕು ಅಂತ ನಾವು ಪ್ರಾರ್ಥಿಸಬೇಕು. ಮತ್ತು ಲಕ್ಷ್ಮಿ ಎಲ್ಲರಿಗೆ ಬೇಕೇ. ಈಗ ಎಲ್ಲರಿಗೂ ಹಣ ಬೇಕೇ ಬೇಕು, ಜೀವನ ನಡೆಸಬೇಕು ಅಂತಾದರೆ ಬೇಕು. ಆದರೆ ಆ ಹಣ ಬರೀ ನಮ್ಮ ಜೀವನಕ್ಕೆ ಮಾತ್ರ ಅಲ್ಲ, ನಾವು ಅದನ್ನು ದೇವರಿಗೆ ಅರ್ಪಿಸಬೇಕು. ದೇವರಿಗೆ ಅರ್ಪಿಸಿದಾಗ ಮಾತ್ರ ಅದು ನಮ್ಮ ಜೀವನಕ್ಕೆ ನಿಜವಾಗಿ ಉಪಯೋಗ ಆಗ್ತದೆ. ಈಗ ಲಕ್ಷ್ಮಿ ಇದ್ದಾಳೆ, ಅದೇ ಲಕ್ಷ್ಮಿ. ಪರಮಾತ್ಮ ಸಿದ್ದಾನೆ, ಗಾಡ್, GOD. ಆದರೆ ಈ GODಯ ಒಳಗೆ ಲಕ್ಷ್ಮಿ ಬಂದಾಗ ಮಾತ್ರ ಗೋಲ್ಡ್ ಆಗಲಿಕ್ಕೆ ಸಾಧ್ಯ. ಹಾಗೆಯೇ ನಾವು ಪರಮಾತ್ಮನಿಗೆ ನಾವು ಸಂಪತ್ತನ್ನು ಅರ್ಪಿಸಿದಾಗ ಮಾತ್ರ ನಮ್ಮ ಜೀವನ ಬಂಗಾರಮಯ ಆಗಲಿಕ್ಕೆ ಸಾಧ್ಯ. ಬರೀ ನಮ್ಮ ಜೀವನ ಮಾತ್ರ ಅಲ್ಲ, ನಮ್ಮ ಇಡೀ ದೇಶದಲ್ಲಿರುವಂಥ ಎಲ್ಲರ ಜೀವನ ಬಂಗಾರಮಯ ಆಗಲಿಕ್ಕೆ ಸಾಧ್ಯ. ಅಂತಹ ಈ ಶ್ರೀನಿವಾಸ ನಾರಾಯಣ ಪದ್ಮಾವತಿ ಶ್ರೀನಿವಾಸನ ಕಲ್ಯಾಣಕ್ಕೆ ನೀವೆಲ್ಲರೂ ಸೇರಿದ್ದೀರಿ. ಸೇರಿದಂತಹ ಎಲ್ಲ ಭಕ್ತರಿಗೂ ಪರಮಾತ್ಮನ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳುತ್ತಾ, ಪರಮಾತ್ಮನ ಅನುಗ್ರಹದಿಂದ ನೀವು ಎಲ್ಲರೂ ಒಟ್ಟಾಗಿ ನಮ್ಮ ಧರ್ಮವನ್ನು ಉಳಿಸಬೇಕು ಅಂತ ಹೇಳುತ್ತಾ, ಈ ಶ್ರೀನಿವಾಸ ಕಲ್ಯಾಣದಿಂದ ಇಡೀ ಲೋಕ ರಾಷ್ಟ್ರಕ್ಕೆ ಕ್ಷೇಮ ಆಗಲಿ ಅಂತ ಪ್ರಾರ್ಥಿಸುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.
ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಪರಮ ಪೂಜ್ಯ ಶ್ರೀ 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 ವಿದ್ಯೇಂದ್ರ ತೀರ್ಥ ಶ್ರೀಪಾದರು ಚಿತ್ರಾಪುರ ಮಠ ಇವರು ಆಶೀರ್ವಚಿಸಬೇಕು ಅನ್ನುವ ವಿನಂತಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಯತ್ರ ಧರ್ಮಃ ತಥೋ ಜಯಃ ಅಂತ ಹೇಳಿ, ತತ್ರ ಜಯಃ ಅಂತ ಹೇಳಿ, ಎಲ್ಲಿ ಧರ್ಮವಿರುತ್ತದೋ ಅಲ್ಲಿ ಜಯವಿರುತ್ತದೆ ಅಂತ ಹೇಳಿ. ಇದು ನಮ್ಮ ಸನಾತನ ಧರ್ಮ ನಮಗೆ ತಿಳಿಸಿಕೊಟ್ಟಿರುವಂಥದ್ದು. ಅದರಿಂದ ಧರ್ಮಾಚರಣೆ ಮಾಡಿದಾಗ ಮಾತ್ರ ನಮ್ಮ ಜೀವನದಲ್ಲಿ ನಮಗೆ ಮಂಗಳ ಉಂಟಾಗುವುದಕ್ಕೆ ಸಾಧ್ಯವಾಗ್ತದೆ. ಆದರೆ ಒಂದು ಪ್ರಶ್ನೆ ಬರ್ತದೆ, ರಾವಣ ಕುಂಭಕರ್ಣರು ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಆಗಬೇಕಾದ್ರೆ ಅನೇಕ ಜನರಿದ್ದರು, ಜರಾಸಂಧ, ದುರ್ಯೋಧನ ಮುಂತಾದವರು. ಇವರೆಲ್ಲರೂ ಕೂಡ ಒಂದಷ್ಟು ಕಾಲ ಮೆರೆದಿದ್ದಾರೆ. ಎಲ್ಲ ದೇವತೆಗಳನ್ನು ಕೂಡ ತನ್ನ ಅಧೀನದಲ್ಲಿಟ್ಟುಕೊಂಡು ಎಲ್ಲರಿಗೂ ಕೂಡ ಒಂದಷ್ಟು ಪೀಡಿಸಿದ್ದಾರೆ. ಆದ್ದರಿಂದ ಸಂಶಯ ಬರ್ತದೆ, ಇಲ್ಲಿ ಧರ್ಮಕ್ಕೆ ಜಯ ಇಲ್ಲಿ ಅಂತ ಹೇಳಿ. ಆದರೆ ಕೊನೆಗೆ ಆಗಿದ್ದೇನು, ಎಲ್ಲರ ಸಂಹಾರವೂ ಆಯಿತು. ಕೊನೆಗೆ ರಾಮನೇ ಎಲ್ಲರನ್ನು ಸಂಹಾರ ಮಾಡಿ ಗೆದ್ದ, ಕೃಷ್ಣನೇ ಸರ್ವ ಸಂಹಾರ ಮಾಡಿ ಧರ್ಮವನ್ನು ನಿಲ್ಲಿಸಿದ. ಅದರಿಂದ ಒಂದಷ್ಟು ಸಮಯ ಬೇರೆ ದುಷ್ಟರು ನಮ್ಮನ್ನು ಆಳುವುದಕ್ಕೆ ಸಾಧ್ಯವಾಗಬಹುದು. ಆದರೆ ನಾವು ನಮ್ಮ ನಂಬಿಕೆ ಎಷ್ಟು ದೃಢವಾಗಿರ್ತದೆ, ಶ್ರದ್ಧೆ ಎಷ್ಟು ದೃಢವಾಗಿರ್ತದೆ, ಕೊನೆಗೆ ನಮಗೆ ಜಯ ಸಿಕ್ಕೇ ಸಿಗ್ತದೆ. ಅದರಿಂದ ಆ ಶಾಸ್ತ್ರ ನಮಗೇನು ತಿಳಿಸ್ತಾ ಉಂಟು, ಆ ಧರ್ಮಾಚರಣೆ ಮಾಡಿದಾಗ ಮಾತ್ರ ಏನು ನಮಗೆ ಮಂಗಳ ಅನ್ನುವಂಥದ್ದುಂಟು, ಅದು ಸತ್ಯ ಅಂತ ಹೇಳಿದರೆ ಅದು ಸತ್ಯ ಸತ್ಯ ಸತ್ಯವೇ. ಅದರಿಂದ ಅಂತಹ ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದನ್ನು ತಿಳಿಸುವವರು ಬೇಕು. ಹಿಂದೆ ಎಲ್ಲ ಅನೇಕ ಪರಿಸರದಲ್ಲಿ ನಮ್ಮ ಸಂಸ್ಕೃತಿಯ ಪರಿಚಯವನ್ನು, ಧರ್ಮದ ಪರಿಚಯವನ್ನು ಮಾಡ್ತಾ ಇತ್ತು. ಈಗ ನಮ್ಮ ಪರಿಸರದಲ್ಲಿ ನಮಗೆ ಲೌಕಿಕ ವಿದ್ಯೆಗಳೇ ನಮಗೆ ಸಿಗ್ತಾ ಇರುವಂಥದ್ದು. ಅದರಿಂದ ನಮ್ಮ ಸಂಸ್ಕೃತಿಯ ಪರಿಚಯ ನಮ್ಮ ಮಕ್ಕಳಿಗೆ ಆದಾಗ ಮಾತ್ರ ನಮ್ಮ ಆಚರಣೆಯನ್ನು, ನಮ್ಮ ಸಂಸ್ಕೃತಿಯನ್ನು ತಿಳಿಯುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ಇದೆಲ್ಲ ನಡಿಬೇಕು ಅಂತ ಹೇಳಿದರೆ ಕೇವಲ ಆ ಪರಿಸರದಲ್ಲಿಯೂ ನಡಿಬೇಕು, ಅದರೊಟ್ಟಿಗೆ ಒಂದು ಸಾಮೂಹಿಕವಾಗಿ ನಾವು ಚಿಂತನೆ ಮಾಡಿದಾಗ, ನಮ್ಮ ಸಂಸ್ಕೃತಿಯ ಪರಿಚಯವನ್ನು ಮಾಡಿದಾಗ ಅದು ವಿಶೇಷವಾಗಿ ನಮಗೆ, ನಮ್ಮ ಮನಸ್ಸಿಗೆ ಅದು ಮುಡುತ್ತದೆ. ಯಾವಾಗಲೂ ಕೂಡ ನಾವು ಕೇಳಿದರೆ ಹೆಚ್ಚು ನಮಗೆ ಅದು ಮನಸ್ಸಿಗೆ ನಾಟುವುದಿಲ್ಲ. ನೋಡಿ ಯಾರು, ಈಗ ನಾವು ಮಕ್ಕಳಿಗೆ ನಾವು ಈ ರೀತಿ ಮಾಡು ಅಂತ ಹೇಳಿದರೆ ಅವ್ರು ಮಾಡಲ್ಲ. ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ನೋಡಿ ನಮ್ಮನ್ನು ನೋಡಿ ಮಾಡ್ತಾರೆ. ಅದರಿಂದ ನೋಡಿ ಕಲಿಯುವುದು ಬಹಳ ಬೇಗ, ಅದು ಬೇಗ ನಮ್ಮ ಮನಸ್ಸಿಗೆ ಮುಡುತ್ತದೆ. ಈ ನಿಟ್ಟಿನಲ್ಲಿ ಇಂತಹ ಒಂದು ಧರ್ಮ ಸಂಸತ್ತಿನಲ್ಲಿ ಶ್ರೀನಿವಾಸನ ಕಲ್ಯಾಣೋತ್ಸವವನ್ನು ನೋಡ್ತಾ, ಆ ದೇವರ ವೈಭವವನ್ನು ನೋಡ್ತಾ, ನಮ್ಮ ಸಂಸ್ಕೃತಿಯ, ನಮ್ಮ ಧರ್ಮದ ವೈಭವವನ್ನು ನೋಡ್ತಾ, ಅದರ ಗೌರವವನ್ನು ಹೆಚ್ಚಿಸುತ್ತಾ, ಆ ಮೂಲಕ ನಾವು ಅದನ್ನು ಆಚರಣೆ ಮಾಡುವ ಒಂದು ಮನಸ್ಥಿತಿಯನ್ನು ಬೆಳೆಸಿಕೊಂಡಾಗ ಈ ಎಲ್ಲ ಕಾರ್ಯಕ್ರಮಗಳು ಅದು ಪೂರ್ಣ ಮಟ್ಟದಲ್ಲಿ ಸಾರ್ಥಕ ಅನಿಸಿಕೊಳ್ತದೆ. ಈ ನಿಟ್ಟಿನಲ್ಲಿ ಕಲ್ಯಾಣಾದ್ಭುತ ಗಾತ್ರಾಯ ಅಂತ ಹೇಳಿ ವೆಂಕಟೇಶನನ್ನು ವರ್ಣ ಸ್ತೋತ್ರ ಮಾಡಬೇಕಾದ್ರೆ ಅವನು ಹೇಗಿದ್ದಾನೆ ಹೇಳಿದ್ರೆ ಅದ್ಭುತ ಗಾತ್ರ. ಒಂದು ಅದರ ಮೂಲ ಅರ್ಥ ಏನು ಅಂತ ಹೇಳಿದ್ರೆ, ಭಗವಂತ ನಮ್ಮ ಹಾಗೆ ಅವನಿಗೆ ಶರೀರ ಇಲ್ಲ, ಅವನು ಅದ್ಭುತ ಗಾತ್ರ, ಪ್ರಕೃತಿಗೆ ಸಂಬಂಧಪಟ್ಟಂತಹ ಶರೀರ ಅಲ್ಲ, ಪಾಂಚಭೌತಿಕ ಶರೀರ ಅಲ್ಲ ಅವನದ್ದು, ಅಪ್ರಾಕೃತ ಶರೀರ ಅಂತ. ಮತ್ತೆ ಇನ್ನು ಅದ್ಭುತ ಗಾತ್ರ ಅಂದರೆ ವಿಶಾಲವಾದಂತಹ ಮೂರ್ತಿ ತಿರುಪತಿಯಲ್ಲಿ ನಾವು ನೋಡಿದ್ರೆ. ಅದರಿಂದ ಅವನ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅದೇ ರೀತಿಯಾದಂಥ ವಿಶಾಲವಾದಂತಹ ವ್ಯವಸ್ಥೆ ಇರಬೇಕು, ಆಗ ಶ್ರೀನಿವಾಸನಿಗೆ ಬರುವುದಕ್ಕೆ ಖುಷಿ ಆಗ್ತದೆ. ಅದರಿಂದ ಹೋದ ವರ್ಷ ಶ್ರೀನಿವಾಸ ಕಲ್ಯಾಣ ಆಯಿತು. ಇದೇ ರೀತಿ ಅದ್ಭುತ ಗಾತ್ರದಲ್ಲಿ ಅದ್ಭುತ ವಿಶಾಲವಾದಂತಹ ಮನಸ್ಸಿರುವ ಎಲ್ಲ ಹಿಂದೂ ಸಮಾಜದ ಭಕ್ತರಿಂದ ನಡೀತು. ಮತ್ತೆ ಶ್ರೀನಿವಾಸನಿಗೆ ಸಂತೋಷ ಆಯಿತು. ಮತ್ತೆ ಈ 2ನೇ ವರ್ಷವೂ ಕೂಡ ಶ್ರೀನಿವಾಸ ಕಲ್ಯಾಣೋತ್ಸವ ಇಲ್ಲಿ ನಡೀತಾ ಇದೆ. ಅದರ ಅರ್ಥ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಮತ್ತೆ ಮತ್ತೆ ಎಲ್ಲಿ
ಅಧರ್ಮ ಅನ್ನುವಂಥದ್ದು ತಲೆ ಎತ್ತುತ್ತದೆ, ಎಲ್ಲಿ ಸಜ್ಜನರಿಗೆ ರಕ್ಷಣೆ ಅನ್ನುವಂಥದ್ದು ಇಲ್ಲ, ಅಂತಹ ಸಮಯದಲ್ಲಿ ನಾನು ಅವತರಿಸ್ತೇನೆ ಅಂತೇಳಿ ಹೇಳ್ತಾನೆ. ಅದರ ಕಲಿಯುಗದಲ್ಲಿ ಭಗವಂತ ಅವತಾರ ಮಾಡುವುದಿಲ್ಲ, ಯಾವುದಾದ್ರು ವ್ಯಕ್ತಿಗಳ ಮೂಲಕ ತನ್ನ ಶಕ್ತಿಯನ್ನು ಅವರಿಗೆ ತುಂಬಿ ಅವರ ಮೂಲಕ ಧರ್ಮ ರಕ್ಷಣೆಯನ್ನು ಮಾಡಿಸ್ತಾನೆ. ಆದ್ದರಿಂದ ನಮ್ಮ ಪುತ್ತೂರಿನಲ್ಲಿ ಈ ಶ್ರೀನಿವಾಸ ಕಲ್ಯಾಣೋತ್ಸವದ ಮೂಲಕ ಭಗವಂತ ಪ್ರತಿ ವರ್ಷ ಅವತರಿಸ್ತಾ ಇದ್ದಾನೆ. ಇದು ಪ್ರತಿ ವರ್ಷವೂ ನಡೆಯಲಿ, ನಮ್ಮ ಧರ್ಮ ರಕ್ಷಣೆ ನಡೆಯಲಿ. ಈ ನಿಟ್ಟಿನಲ್ಲಿ ಪುತ್ತಿಲ ಪರಿವಾರದವರು ಏನೆಲ್ಲ ಇಲ್ಲಿ ಚಿಂತನೆಯನ್ನು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಆ ದೇವರ ರಕ್ಷಣೆ ಇರಲಿ. ಶ್ರೀನಿವಾಸ ಕಲ್ಯಾಣ ಮಾಡಿದಾಗ ಶ್ರೀಗಳವರು ಹೇಳಿದರು, ತಮ್ಮ ಯಥಾ ಉಪಾಸನೆ ತಥೈವ ಭವತಿ ಅಂತ. ಅವನನ್ನು ನಾವು ಯಾವ ರೀತಿ ಚಿಂತನೆ ಮಾಡ್ತೇವೆ ಆ ರೀತಿ ನಮಗೆ ಆಗ್ತದೆ, ನಮಗೆ ಆ ಅನುಗ್ರಹ ಆಗ್ತದೆ ಅಂತ. ಆದ್ದರಿಂದ ನಾವು ಕಲ್ಯಾಣೋತ್ಸವವನ್ನು ಮಾಡಿದ್ವಿ ಅಂದರೆ ನಮ್ಮ ಹಿಂದೂ ಸಮಾಜ ಅದು ಕಲ್ಯಾಣ ಆಗ್ತದೆ. ಈ ನಿಟ್ಟಿನಲ್ಲಿ ಆ ದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಸಮಸ್ತ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಅಧ್ಯಕ್ಷೀಯ ಮಾತುಗಳು ಶ್ರೀ ಶಿವಪ್ರಸಾದ್ ಇಜ್ಜಾವು, ಅಧ್ಯಕ್ಷರು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಪುತ್ತೂರು ಇವರಿಂದ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ವೇದಿಕೆಯಲ್ಲಿರುವ ಪರಮ ಪೂಜ್ಯರಿಗೆ ವಂದಿಸುತ್ತಾ, ಹಾಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಪುತ್ತೂರು ಮತ್ತು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಇದರ ಸಂಚಾಲಕರಾಗಿರುವ ಅರುಣ್ ಕುಮಾರ್ ಪುತ್ತಿಲರವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಹಾಗೆ ಕಾರ್ಯಕರ್ತರೇ, ಬಂಧುಗಳೇ, ನಿನ್ನೆ ಹಸಿರುವಾಣಿ ಕಾರ್ಯಕ್ರಮವು ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ. ಹಾಗೆ ಇವತ್ತು ಭಜನಾ ಕಾರ್ಯಕ್ರಮ ಹಾಗೂ ಶ್ರೀದೇವಿ ಭೂದೇವಿ ಸಹಿತ ಶ್ರೀನಿವಾಸ ದೇವರ ಭವ್ಯ ಮೆರವಣಿಗೆಯೊಂದಿಗೆ ದೇವರ ಮಾರುಗದ್ದೆಗೆ ಇಲ್ಲಿ ಅತ್ಯಂತ ಸುಂದರವಾಗಿ ಧರ್ಮ ಸಂಗಮ ಕಾರ್ಯಕ್ರಮಕ್ಕೆ ಬಂದಿದೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ಕಾರ್ಯಕರ್ತರು, ಹಿಂದೂ ಬಾಂಧವರು ಹಾಗೂ ಎಲ್ಲರಿಗೂ ಅಧ್ಯಕ್ಷೀಯವಾಗಿ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೆ ನಾಳೆ ನಡೆಯುವಂತಹ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಶ್ರೀನಿವಾಸ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಚಂದಗಾಣಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಅಧ್ಯಕ್ಷೀಯ ಭಾಷಣಗಳನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮದ ಪೂರ್ತಿಯಾಗಿ ನಮ್ಮ ಜೊತೆಗೆ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ. ಧರ್ಮ ಸಂಗಮದ ಯಶಸ್ಸು ನಮ್ಮೆಲ್ಲರ ಜೊತೆಗಿದೆ ಅನ್ನುವಂತಹ ಮಾತುಗಳನ್ನಾಡಿರುವ ಶಿವಪ್ರಸಾದ್ ಇಜ್ಜಾವು ತಮ್ಮ ಮಾತುಗಾಗಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಇಲ್ಲ, ಸ್ವಾಮೀಜಿ ಯತಿವರ್ಯರ ಪಾದಗಳಿಗೆ ಶಾಸ್ತ್ರಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮೊಟ್ಟ ಮೊದಲನೇದಾಗಿ ದ್ವಿತೀಯ ವರ್ಷದ ಈ ಅದ್ಧೂರಿ ಶ್ರೀನಿವಾಸ ಕಲ್ಯಾಣೋತ್ಸವದ ಯಶಸ್ಸಿನಲ್ಲಿ ಕಳೆದ 45 ದಿವಸಗಳಿಂದ ನಿರಂತರ ಹಗಲು ರಾತ್ರಿ ದುಡಿದ ದೇವದುರ್ಲಭ ಕಾರ್ಯಕರ್ತ ಬಂಧುಗಳಿಗೆ, ಕಾರ್ಯಕರ್ತ ಪದಾಧಿಕಾರಿಗಳಿಗೆ ನಾನು ಪ್ರಪ್ರಥಮವಾಗಿ ಈ ಭವ್ಯ ವೇದಿಕೆಯಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಭವ್ಯ ವೇದಿಕೆಯಲ್ಲಿ ಧರ್ಮ ಸಂಗಮ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿದ್ದು ಭಗವದ್ಭಕ್ತರಿಗೆಲ್ಲ ಆಶೀರ್ವಚನ ಮಾಡಿರುವಂತಹ ಪರಮ ಪೂಜ್ಯ ಶ್ರೀ 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 ವಿದ್ಯೇಂದ್ರ ತೀರ್ಥ ಶ್ರೀಪಾದರು ಚಿತ್ರಾಪುರ ಮಠ ಸ್ವಾಮೀಜಿ ತಮ್ಮ ಪಾದಗಳಿಗೆ ಚರಣಗಳಿಗೆ ವಂದಿಸಿದ ತಮಗೆ ಈ ಕಾರ್ಯಕ್ರಮದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಭವ್ಯ ವೇದಿಕೆಯಲ್ಲಿ ಪರಮ ಪೂಜ್ಯ ಶ್ರೀ 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 ವೇದವರ್ಧನ ತೀರ್ಥ ಸ್ವಾಮೀಜಿ ಶಿರೂರು ಮಠ ಉಡುಪಿ ಸರ್ ತಮ್ಮ ಉಪಸ್ಥಿತಿಯನ್ನು ಗೌರವಿಸುತ್ತಾ ತಮಗೆ ಈ ಕಾರ್ಯಕ್ರಮದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಭವ್ಯ ವೇದಿಕೆಯಲ್ಲಿ ಪರಮ ಪೂಜ್ಯ ಶ್ರೀ ಮಹಾಬಲ ಸ್ವಾಮೀಜಿ ಶ್ರೀ ಕ್ಷೇತ್ರ ಕನಿಯೂರು ಕನ್ಯಾನ ತಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತಾ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ಆಶೀರ್ವಚನ ನೀಡಿದ್ದೀರಿ. ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ವಾಮೀಜಿ. ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ ವಿಶ್ವಕರ್ಮ ಜಗದ್ಗುರು ಅರೆಮಾದನಹಳ್ಳಿ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಪೀಠ ಅರೆಕಲಗೂಡು ಸ್ವಾಮೀಜಿ ನಿಮ್ಮ ಪಾದಗಳ ಪದ್ಮಗಳಿಗೆ ವಂದಿಸುತ್ತಾ ತಮಗೆ ಈ ಕಾರ್ಯಕ್ರಮದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿದ್ದು ಆಶೀರ್ವಚನ ಮಾಡಿ ಈ ಕಾರ್ಯಕ್ರಮದಿಂದ ಬೇರೆ ಕಾರ್ಯಕ್ರಮಕ್ಕೆ ಇಲ್ಲಿಂದ ತೆರಳಿರುವಂತಹ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಗುರುದೇವದತ್ತ ಸಂಸ್ಥಾನ ಒಡಿಯೂರು ಸ್ವಾಮೀಜಿಯವರ ಪಾದಗಳಿಗೂ ವಂದಿಸುತ್ತಾ ಅವರಿಗೆ ಕೂಡ ಈ ವೇದಿಕೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶಿವಪ್ರಸಾದ್ ಇಜ್ಜಾವು ಸರ್, ತಮಗೂ ಕೂಡ ಈ ಭವ್ಯವಾದ ವೇದಿಕೆಯಿಂದ ಧರ್ಮ ಸಂಗಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ತಮಗೆ ಸೇರಿರುವಂತಹ ಎಲ್ಲ ಭಗವದ್ಭಕ್ತರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ರೂವಾರಿ ನಮ್ಮೆಲ್ಲರ ಮಾರ್ಗದರ್ಶಕರು ಪುತ್ತೂರಿನ ಕಣ್ಮಣಿ ಸದಾ ಈಗಾಗಲೇ ಹೇಳಿದಾಗೆ ದಿನದ 18 ಗಂಟೆ ಸದಾ ಎಲ್ಲ ಹಿಂದೂ ಬಾಂಧವರ ಹೃದಯದಲ್ಲಿ ಒಡನಾಡದಲ್ಲಿ ಓಡಾಡುವ ನಮ್ಮೆಲ್ಲರ ಧೀಮಂತ ನಾಯಕ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ, ಸಂಚಾಲಕರು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ. ಸರ್, ತಮಗೂ ಕೂಡ ಸೇರಿರುವಂತಹ ಎಲ್ಲ ಭಗವದ್ಭಕ್ತರ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಗೌರವ ಉಪಸ್ಥಿತರಿರುವಂತವರು ಶ್ರೀನಿವಾಸ ಕಲ್ಯಾಣೋತ್ಸವದ ಗೌರವ ಅಧ್ಯಕ್ಷರು ಬುಡಿಯಾರ್ ರಾಧಾಕೃಷ್ಣ ರೈ ಸರ್, ತಮ್ಮ ಉಪಸ್ಥಿತಿಗೂ ಕೂಡ ಗೌರವಿಸುತ್ತಾ ಈ ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಮತ್ತೋರ್ವ ಶ್ರೀನಿವಾಸ ಕಲ್ಯಾಣೋತ್ಸವದ ಗೌರವಾಧ್ಯಕ್ಷರಾಗಿರುವಂತಹ ಶಶಾಂಕ ಕೋಟೆಚ್ಚ ಸರ್ ಇದ್ದೀರಿ. ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾರ್ಗದರ್ಶಕರು ಶ್ರೀನಿವಾಸ ಕಲ್ಯಾಣೋತ್ಸವದ ಗೌರವಾಧ್ಯಕ್ಷರಲ್ಲಿ ಓರ್ವರಾದಂತಹ ಚಂದಪ್ಪ ಮೂಲ್ಯ ಅವರಿದ್ದೀರಿ ಸರ್, ತಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಈ ವರ್ಷದ ಅಧ್ಯಕ್ಷರು ಮಹೇಂದ್ರ ವರ್ಮ ಸರ್ ಇದ್ದೀರಿ ಸರ್, ತಮ್ಮನ್ನು ಕೂಡ ಎಲ್ಲರ ಪರವಾಗಿ ನಾನು ತುಂಬುರದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವದ ಕಾರ್ಯಾಧ್ಯಕ್ಷರಾಗಿರುವಂತಹ ಉಮೇಶ್ ಕೋಡಿಬೈಲೆ, ತಮಗೆ ಕೂಡ ಸೇರಿರುವಂತಹ ಎಲ್ಲ ಭಗವದ್ಭಕ್ತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಥಮ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ದ್ವಿತೀಯ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವದ ಖಜಾಂಚಿ ಕೋಶಾಧಿಕಾರಿ ನಮ್ಮೆಲ್ಲರ ಹಿರಿಯರು ಉದಯ ಕುಮಾರ್ ರೈ ಸಂಪ್ಯ, ತಮಗೆ ಕೂಡ ಈ ವೇದಿಕೆಯಿಂದ ಅತ್ಯಂತ ಗೌರವದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಈ ಕಾರ್ಯಕ್ರಮದ ಜೊತೆಗೆ ಅತ್ಯಂತ ಹೆಚ್ಚಿನ ಗೌರವ ಸಲಹೆಗಾರರು ಸಲಹೆ ಸೂಚನೆಗಳನ್ನಿಟ್ಟು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ್ದೀರಿ. ತಮಗೂ ಕೂಡ ಈ ಕಾರ್ಯಕ್ರಮದ ಧರ್ಮ ಸಂಗಮ ವೇದಿಕೆಯಿಂದ ಗೌರವಾನ್ವಿತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವದ ಹಗಲು ರಾತ್ರಿ ದುಡಿದ ಉಪಾಧ್ಯಕ್ಷರುಗಳಿದ್ದೀರಿ, ತಮಗೆ ಕೂಡ ಅತ್ಯಂತ ಗೌರವದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವದ ಸಂಘಟನಾ ಕಾರ್ಯದರ್ಶಿಗಳು ಅತ್ಯಂತ ಯಶಸ್ವಿಗೆ ಸಹಕರಿಸಿದ್ದೀರಿ, ತಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಶ್ರೀನಿವಾಸ ಕಲ್ಯಾಣೋತ್ಸವದ ವಿವಿಧ ಸಮಿತಿಗಳ ಕಾರ್ಯದರ್ಶಿಗಳು ತಮಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಈ ಯಶಸ್ಸಿನ ಹಿಂದೆ ಜೊತೆ ಕಾರ್ಯದರ್ಶಿಗಳ ಕೆಲಸ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ, ತಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಶ್ರೀನಿವಾಸ ಕಲ್ಯಾಣೋತ್ಸವದ ಸ್ವಾಗತ ಸಮಿತಿಯವರು ಈ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಟ್ಟಿದ್ದೀರಿ, ತಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಸಮಿತಿಗಳಲ್ಲಿ ಸಂಚಾಲಕರು ಸಹ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದ ಎಲ್ಲ ಪದಾಧಿಕಾರಿಗಳಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಬೇಕಾದ್ರೆ ನಮ್ಗೆ ಬೇಕಾಗಿರುವುದು ನಮ್ಮ ಸ್ನೇಹಿತರು, ಮಾಧ್ಯಮ ಮಿತ್ರರು. ತಮ್ಮ ಈ ಯಶಸ್ಸಿನ ಹಿಂದೆ ತಮ್ಮ ಶ್ರಮ ಅತ್ಯಂತ ಹೆಚ್ಚಿನದ ಪಾತ್ರ ವಹಿಸಿದೆ ಎನ್ನುವುದಕ್ಕೆ ಇಲ್ಲಿ ಸೇರಿರುವಂತಹ ಭಕ್ತ ಸಮೂಹವೇ ಸಾಗರವೇ ಎದ್ದು ಕಾಣುತ್ತಾ ಇದೆ. ಇದಕ್ಕಾಗಿ ನಿಮಗೆ ಪ್ರತ್ಯೇಕವಾಗಿ ನಾನು ಮಾಧ್ಯಮ ಮಿತ್ರರಿಗೆ ಅತ್ಯಂತ ಗೌರವದಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಪತ್ರಿಕಾ ವರದಿಗಾರರು, ಮಾಧ್ಯಮದ ಮಿತ್ರರ ಜೊತೆಗೆ ವಿಡಿಯೋ ಮಾಡುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಊರ ಮತ್ತು ಪರವೂರ ಭಕ್ತ ಮಹೇಶರು ತುಂಬಾ 45 ದಿವಸಗಳಿಂದ ನಾವು ಕ್ಷೇತ್ರದ 221 ಬೂತಿನಲ್ಲಿ ಕೂಡ ಪ್ರವಾಸ ಮಾಡಿದಾಗ ನಮಗೆ ಸಹಕಾರ ನೀಡಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ್ದೀರಿ, ತಮಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಭವ್ಯ ವೇದಿಕೆಯಲ್ಲಿ 2 ದಿವಸಗಳ ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಇರುವಂತಹ ಎಲ್ಲ ಕಲಾವಿದರಿಗೆ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ಕಾರ್ಯಕ್ರಮ ಪ್ರಾರಂಭವಾದಾಗ ಬೆಳಗಿನಿಂದ ಮಧ್ಯಾಹ್ನ ತನಕ ಭಜನಾ ಸೇವೆಯನ್ನು ಮಾಡಿದಂತ ಎಲ್ಲ ಭಜನಾ ಶಿಬಿರದ ತಂಡದವರಿಗೂ ಕೂಡ ನಾನು ಧರ್ಮ ಸಂಗಮ ಕಾರ್ಯಕ್ರಮದ ವೇದಿಕೆಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದವರು ಪುತ್ತೂರು ತಾಲೂಕಿನ ಪುತ್ತೂರು ಪೇಟೆಯ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರು. ನಿಮಗೆ ಪ್ರತ್ಯೇಕವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಪುತ್ತಿಲ ಪರಿವಾರ ಸೇವಾ ಸಂಸ್ಥೆಯ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ
ಸಲ್ಲಿಸ್ತಾ ಇದ್ದೇನೆ. ಸೇರಿರುವಂತ ಎಲ್ಲ ಭಗವದ್ ಭಕ್ತರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಭವ್ಯವಾದ ವೇದಿಕೆಯಿಂದ ಇನ್ನು ಮುಂದೆ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಎಲ್ಲರೂ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಧನ್ಯವಾದವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಚಂದಗನಿಸಿಕೊಡುವಲ್ಲಿ ನಮಗೆ ಸಹಕರಿಸಿದವರು ಈ ಕಾರ್ಯಕ್ರಮದ ನಿರೂಪಕರಾಗಿ ಬಂದಿರುವಂತಹ ವಿಜಯ ವಿಖ್ಯಾತ್, ಬಾಲಕೃಷ್ಣ ಪೊರ್ದಲ್ ಮತ್ತು ತಂಡದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವಕಾಶಕ್ಕೆ ವಂದಿಸುತ್ತಿದ್ದೇನೆ. ನಮಸ್ಕಾರ. ಭಕ್ತಾದಿಗಳು ದಯಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡಿಸಿ ತಮ್ಮ ತಮಗಾಗಿ परमात्मा देवता देवी गायत्री छन्दः प्राणायामे विनियोगः ओम भूः ओमापो ज्योतिरसोमृतं ब्रह्मभूर्भवस्वरो अस्ति पूर्वोच्चरदेवं गुणविशेषण विशिष्टायामस्यां शुभतितोषकरिष्यमाण स्वामिनः उदयास्तमान सेवांग अद्य दिने पुत्तूरु नामांकित क्षेत्रे आगमित परिवार समेत श्रीदेवी भूदेवी समेत श्रीनिवास स्वामिनः ग्राम प्रदक्षिण शोभा यात्रा सांगता सिद्ध्यर्थम आस्थाने विश्रांतिनन्तरं स्वामिनः महापूजा कर्म करिष्ये तदंग कलशार्चन गणपति प्रार्थन पूर्वक महालक्ष्मी विश्वक्सेनाराधन पूर्वक महालक्ष्मी पद्मनायकी समेत श्री श्रीनिवास आराधना कर्म करिष्ये संकल्प सिद्धिरस्विति भवन्तो भ्रवन्तो संकल्प सिद्धिरस्तु कलशार्चनं करिष्ये ವಿಘ್ನಗಳೆಲ್ಲ ನಿವಾರಣೆಯಾಗಲಿ. ಆ ಭಗವಂತನ ಸೇವೆ ನಾಳೆ ನಡೆಯುವಂತಹ ಉದಯಾಸ್ತಮಾನ ಸೇವೆ ಪ್ರಾತಃ ಕಾಲದಲ್ಲಿ 5:30ಕ್ಕೆ ಎಲ್ಲ ಸೇವೆಗಳು ಪ್ರಾರಂಭ ಆಗುತ್ತೆ. 6:15ಕ್ಕೆ ಸಮಸ್ತ ಗುರುಗಳ ಪ್ರಾರ್ಥನೆಯಾಗುತ್ತೆ. ಶಂಕರಾಚಾರ್ಯರ, ರಾಮಾನುಜಾಚಾರ್ಯರ, ಮಧ್ವಾಚಾರ್ಯರ ಆದಿಯಾಗಿ ನಾರಾಯಣಾದಿ ವಸಿಷ್ಠಾದಿ ಸಮಸ್ತ ಋಷಿಗಳ ಪ್ರಾರ್ಥನೆ. 6:30ಕ್ಕೆ ಸರಿಯಾಗಿ ಸುಪ್ರಭಾತ ಮಹಾಸೇವೆ. ಯಾರ್ಯಾರು ಸೇವೆ
ಭೇಟಿಯನ್ನ ಸ್ವೀಕಾರ ಮಾಡಿದ್ದೀರೋ ಅವರಿಗೆ ವಿಶೇಷವಾದಂತಹ ಸೇವಾಕರ್ತರ ಸ್ಥಾನದಲ್ಲಿ ಕೂರಿಸಿ ಪ್ರಾರ್ಥಿಸಿ ಆ ಭಗವಂತನಿಗೆ ಸೇವೆಯನ್ನು ಆಯೋಜನೆ ಮಾಡಲಾಗುತ್ತೆ. ಅದಾದ್ಮೇಲೆ ತೋಮಾಲಿಕಾ ಸೇವೆ ನಡೆಯುತ್ತೆ. ಆ ಸೇವೆಯಾದ ತರುವಾಯ ಸ್ವಾಮಿಗೆ ಮಹಾಮಜ್ಜನಾಭಿಷೇಕ ವಿಶೇಷವಾದಂಥ ಸೇವೆ, ಮಧ್ಯಾಹ್ನ ಮಹಾಪೂಜೆ ಮಹಾನಿವೇದನ ಸೇವೆ ನಡೆಯುತ್ತೆ. ಈ ಎಲ್ಲ ಸೇವೆಗಳು ಕೂಡ ವಿಶೇಷವಾಗಿ ರಸೀದಿಗಳನ್ನು ಕೊಡ್ತಾ ಇದ್ದಾರೆ. ಈ ಸೇವೆಗಳನ್ನು ತಾವು ಯಾರ್ಯಾರು ಬರೆಸಿದ್ದೀರಾ ಅವರು ಸಕಾಲಕ್ಕೆ ಆಗಮಿಸಿ ಆ ಸೇವೆಯ ಒಂದು ಸಂದರ್ಭದಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡಿ ಆ ಸೇವೆಯ ಪ್ರಸಾದವನ್ನ ಭಗವಂತನ ಅನುಗ್ರಹವನ್ನು ಪಡೆಯಬೇಕು. ಯಾರ್ಯಾರು ಸೇವಾ ರಸೀದಿಯನ್ನು ತೆಗೆದುಕೊಂಡಿಲ್ಲ ಇನ್ನೂ 9:30 10 ಗಂಟೆವರೆಗೂ ಸಮಯ ಇರುತ್ತೆ. ದಯಮಾಡಿ ಆಹಾರಾದಿಗಳನ್ನು ಸ್ವೀಕಾರ ಮಾಡಿ ಸೇವಾ ರಸೀದಿಯನ್ನು ಪಡೆದು ಆ ಭಗವತ್ ಕೃಪೆಗೆ ಪಾತ್ರರಾಗಬೇಕು. ಮಹಾಪೂಜೆಯಲ್ಲಿ ಮಹಾಸೇವೆಯನ್ನು ಮಾಡಿ ಕೃತಾರ್ಥರಾಗಬೇಕು. ಸಾಯಂಕಾಲ ಕಲ್ಯಾಣೋತ್ಸವ ಮಹಾಸೇವೆ, ಕಾಶಿಯಾತ್ರೆ ಇತ್ಯಾದಿ ಕೈಂಕರ್ಯಗಳು ಕೂಡ ಸಾಯಂಕಾಲ ನೆರವೇರುತ್ತೆ. ನಡೆಯುವಂತ ಎಲ್ಲ ಸೇವೆಗಳು ಮಹಾಭಾಗ್ಯ ಸಿಗುವಂತ ಸೇವೆಗಳನ್ನ ಎಲ್ಲ ಭಕ್ತಾದಿಗಳು ವಿಶೇಷವಾದಂತಹ ಪುತ್ತೂರಿನ ಮಹಾಜನತೆ ಸದುಪಯೋಗ ಮಾಡಿಕೊಂಡು ಆ ಭಗವತ್ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ಈಗ ವಿಶ್ವಕ್ಸೇನ ಗಣಪತಿಯ ಪ್ರಾರ್ಥನೆ ಆಗುತ್ತೆ. ಎಲ್ಲ ವಿಘ್ನಗಳು ನಿವಾರಣೆಯಾಗಿ ಜಯ ಸಿಗಲಿ ಅಂತ ಎಲ್ಲ ಕೈ ಜೋಡಿಸಿ ವಿಶ್ವಕ್ಸೇನರನ್ನ ಗಣಪತಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು. ವಿಘ್ನಧ್ವಂಸಂ ವಿಘ್ನಧ್ವಂಸಂ ವಿಘ್ನಹರ ಪ್ರಭು ವಿಘ್ನರಿಪುಂ ವಿಶ್ವಕ್ಸೇನ ಮಹಾಗಣಪತಿಯ ಪ್ರಾರ್ಥನೆಯೊಂದಿಗೆ ಮಹಾಲಕ್ಷ್ಮಿ ಪದ್ಮನಾಲಿಕೆ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿಯವರ ಆರಾಧನೆ ಈಗ ನೆರವೇರುತ್ತೆ. ಎಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ. ಕೊಲ್ಲಾಪುರಲ್ಲಿ ಇರತಕ್ಕಂಥ ಕರವೀರಪುರ ನಿವಾಸಿನಿಯಾದಂಥ ಮಹಾಲಕ್ಷ್ಮಿಯನ್ನ ಹಾಗೂ ತಿರುಚಾನೂರು ನಿವಾಸಿನಿಯಾಗಿರ್ತಕ್ಕಂಥ ಪದ್ಮಾವತಿಯನ್ನ 7 ಬೆಟ್ಟಗಳ ಮೇಲೆ ನಿಂತು ನಮ್ಮನ್ನು ಅನುಗ್ರಹ ಮಾಡತಕ್ಕಂಥ ಶ್ರೀನಿವಾಸನನ್ನ ಪ್ರಾರ್ಥನೆ ಮಾಡಿ ಪೂಜೆ ಮಾಡುವಂತಹ ಸಮಯ ಈಗ ಪ್ರಾಪ್ತವಾಗ್ತಾ ಇದೆ. ಎಲ್ಲರೂ ಲಕ್ಷ್ಮಿಯನ್ನ, ಪದ್ಮಾವತಿಯನ್ನ, ಶ್ರೀನಿವಾಸನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು. ಸುಮನತ ಬಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮನೆ ಮುನಿ ಗಣಕಾಂಚಿತ ಮೋಕ್ಷ ಪ್ರದಾನಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ರೇಮ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಮಹಾಲಕ್ಷ್ಮಿ ಪರಿಪಾಲಯ ಮಾಂಗಯ ಮಹಾಲಕ್ಷ್ಮಿ ಪರಿಪಾಲಯ
ಗಣಪತಿ ಆರಾಧನೆ ಆಗ್ತಾ ಇದೆ. ದಿಮ್ಮಿ ದಿಮ್ಮಿ ದಿನ್ ದಿಮ್ಮಿ ಬ್ರಹ್ಮಾಂಡ ನಾಯಕನಾದಂತ ಸಮಸ್ತ ಜಂತುಗಳಿಗೆ ವಿಶೇಷವಾದಂತ ಅನುಗ್ರಹ ಮಾಡತಕ್ಕಂತಹ ಪರಮಾತ್ಮನಾದಂತ ಶ್ರೀನಿವಾಸನನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಯಾವ ಒಂದು ಭಗವಂತನ ದರ್ಶನ ಮಾಡಿದ್ರೆ, ಆ ಪರಮಾತ್ಮನ ಸ್ಮರಣೆ ಮಾಡಿದ್ರೆ ಇಹಲೋಕದಲ್ಲಿರುವಂತಹ ಸಮಸ್ತ ದುಃಖಗಳು ಪರಿಹಾರವಾಗಿ ಪರದಲ್ಲಿ ವಿಶೇಷವಾದಂತಹ ಮುಕ್ತಿ ಪ್ರಾಪ್ತಿಯಾಗುತ್ತೋ ಅಂತ ಪರಮಾತ್ಮನಿಗೆ ನಾರಾಯಣ ಅನ್ನುವಂತಹ ಹೆಸರಿದೆ. ಆ ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವರಾಗಿ ಶ್ರೀನಿವಾಸನಾಗಿ ನಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಅಂತ ಪರಮಾತ್ಮನನ್ನು ವಿಶೇಷವಾಗಿ ಶೋಭಾಯಾತ್ರೆಯ ಮುಖಾಂತರ ಊರಿನಲ್ಲೆಲ್ಲ ಉತ್ಸವ ಮಾಡುವಂತ ಉದ್ದೇಶವೇ ವಿಶೇಷ ಅಂತ ಹೇಳಿದ. ಎಲ್ಲ ಆಂತರಿಕ ಭಕ್ತರು ಭಗವಂತನನ್ನ ಮನೆಯಲ್ಲಿ ತಪಸ್ಸು ಮಾಡ್ತಾ ಇರ್ತಾರಂತೆ. ಅವರನ್ನೆಲ್ಲ ಅನುಗ್ರಹ ಮಾಡಬೇಕು ಅಂತ ಭಗವಂತನಿಗೆ ಆಸೆ ಅಂತೆ. ಹಾಗಾಗಿ ಇಡೀ ಪುತ್ತೂರು ಗ್ರಾಮದಲ್ಲಿ ಯಾರು ಭಗವಂತನನ್ನ ಮನಸ್ಸಿನಲ್ಲೇ ಧ್ಯಾನ ಮಾಡತಕ್ಕಂಥ ಭಕ್ತಾದಿಗಳಿದ್ದೀರೋ ಅವರೆಲ್ಲರಿಗೂ ದರ್ಶನ ಕೊಡೋದಕ್ಕಾಗಿ ಸ್ವಾಮಿ ಶೋಭಾಯಾತ್ರೆ ಮಾಡಿದ್ದಾರೆ. ಮನೆಯಿಂದ ಆಚೆ ಬಂದು ಎಲ್ಲ ದರ್ಶನ ಮಾಡಿದ್ದಾರೆ. ಅನೇಕ ಮಂದಿ ಇಡೀ ಗ್ರಾಮದ ಜನ ಪರಮಾತ್ಮನ ದರ್ಶನ ಮಾಡಿ ಪುನೀತರಾಗಿದ್ದಾರೆ. ಅದಕ್ಕೆ ಜನಗಳು ಆನಂದ ಪಡೋದಕ್ಕಿಂತ ಹೆಚ್ಚಾಗಿ ಪರಮಾತ್ಮ ಆನಂದ ಪಟ್ಟಿದ್ದಾನಂತೆ. ಅಂತ ಒಂದು ಪರಮಾತ್ಮನಿಗೆ ಈಗ ಪೂಜೆ ನಡೀತಾ ಇದೆ ಆಸ್ಥಾನ ಮಂಟಪದಲ್ಲಿ. ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ. ಪರಮಾತ್ಮನಿಗೆ ಆನಂದ, ಎಲ್ಲ ಭಕ್ತರನ್ನ ಅನುಗ್ರಹ ಮಾಡಿದ್ದೇನೆ, ಆ ಭಕ್ತರ ಕಷ್ಟಗಳೆಲ್ಲ ನಿವಾರಣೆ ಮಾಡ್ತಾ ಇದ್ದೇನೆ ಅಂತೇಳಿ ಪರಮಾತ್ಮನಿಗೆ ಆನಂದ ಉಂಟಾದರೆ ನಮಗೆಲ್ಲ ಭಗವಂತನ ನೋಡೋದೇ ಒಂದು ಆನಂದ. ಅಂತ ಒಂದು ಭಗವತ್ ಸ್ವರೂಪಿಯಾದಂಥ ಶ್ರೀನಿವಾಸನಿಗೆ ಈಗ ಪೂಜೆ ಆಗುತ್ತೆ. ಎಲ್ಲ ಕೈ ಜೋಡಿಸಿ ಭಕ್ತಿಯಿಂದ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಇಹದಲ್ಲಿ ಬೇಕಾದ ಸಕಲ ಸಂಪತ್ತುಗಳನ್ನ, ಪರದಲ್ಲಿ ವಿಶೇಷವಾದಂಥ ಮುಕ್ತಿಯನ್ನ ಕೊಡು ಅಂತೇಳಿ ಆ ಶ್ರೀನಿವಾಸನನ್ನ ಎಲ್ಲ ಕೈ ಜೋಡಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು. ಸಚತುರ್ಮುಖ ಷಣ್ಮುಖ ಪಂಚಮುಖ ಪ್ರಭು ಕೌಸ್ತುಭಾಲಂಕೃತ ಪುಷ್ಪಮಾದ್ಯಾದ್ಯಲಂಕೃತ ಭಕ್ತಾನುಗ್ರಹ ಸಂಸೇವ್ಯಮಾನ ಶೇಷಾಚಲ ಗರುಡಾಚಲ ವೃಷಭಾಚಲ ನಾರಾಯಣಾಚಲ ಅಂಜನಾಚಲ ನೀಲಾಚಲ ವೆಂಕಟಾಚಲ ಸಪ್ತಗಿರೀಶ ನಿವಾಸ ನಿವಹ ನಿವಾಸ ಶ್ರೀ ಶ್ರೀನಿವಾಸಂ ಧ್ಯಾಯಾಮಿ ಸ್ಥಾಪಯಾಮಿ ಪೂಜಯಾಮಿ ಪದ್ಮಾವತಿ ಸಮೇತ ಶ್ರೀ ಶ್ರೀನಿವಾಸ ಪರಬ್ರಹ್ಮಣೇ ನಮಃ. ಎಲ್ಲ ಕಣ್ಮುಚ್ಚಿ ಭಗವಂತನನ್ನ ಧ್ಯಾನ ಮಾಡೋದು. ಕ್ಷೀರೋದನ್ವತ್ ಪ್ರಲೇಶೇ ತುಟಿಬಳಿ ವಿರಹಸ್ಸೈಕದೇ ಮೋಕ್ತಿಗಾನ ಮಾಲಾಕೃಪ್ತಾಸರಸ್ತಸ್ಫಟಿಕಮಣಿಭೈರ್ಮೋಕ್ತಿಗೈರ್ಮಂಡಿತಾಂಗ ಶುಭ್ರೈರಭ್ರೈರಲಭ್ರೈರುಪರಿಲಿರುಜಿರೈರ್ಮುಕ್ತಪೀಯೂಷವರ್ಷೈಃ ಆನಂದೇನ ಪುನೀಯಾಧೈ
चिदम्बरं रम्यवेदं त्रिभुवनवपुषं विष्णुमीशं नमामि शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्यानगम्यं वन्दे शिशुं भवभयहरं सर्वलोकैकनाथं शङ्खचक्रं सगरीरकुण्डलं सबीरवस्त्रं सरसीरुहेक्षणं सहारवक्षस्थलजो विलोस्तुभं नमामि विष्णुं शिरसा जगद्भजं नमस्तेऽस्तु महामाये श्रीपीठे सुरपूजिते खड्गधराहस्ते महालक्ष्मी नमोऽस्तुते पद्मासनस्थिते देवी परब्रह्मस्वरूपिणी परमेशी जगन्माता पद्मावती नमोऽस्तुते कलवीरपुरनिवासिनि महालक्ष्मी तिरुचानूरुक्षेत्रवासिनि पद्मावती सहित सप्तगिरीश निवास श्रेष्ठे निवास परब्रह्मणे नमः ध्यायामि समर्पयामि आवाहयामि रत्नसिंहासनास्थं पुष्पाणि समर्पयामि दिव्यपादारविन्दयोः पाद्यं समर्पयामि हस्तेषु अर्घ्यमर्घ्यं समर्पयामि कालविन्दे चमनीयं समर्पयामि नो देवीरभिष्टयापो भवन्तु वीरये यो नभस्रवन्तु नः पवित्रः पवित्रो वा सर्वावस्थाङ्गलोऽपि वा पुण्डरीकाक्षं समाप्याभ्यन्तरश्रुते लक्ष्मी पद्मावती समेत श्रीनिवास परब्रह्मणे नमः शुद्धोदकस्नानं समर्पयामि स्नानाङ्गमाचमनीयं समर्पयामि वस्त्रार्थं पुष्पाणि समर्पयामि वेदार्थं पुष्पाणि समर्पयामि वेदानन्तरमाचमनं समर्पयामि आभरणार्थमक्षरान् समर्पयामि श्रीपरिमलचन्दनगन्धं समर्पयामि तस्योपरि अलङ्करणार्थे अक्षरान् समर्पयामि हरिद्राकुङ्कुममङ्गलद्रव्याणि समर्पयामि पुष्पमालिकान् समर्पयामि वकुलचम्पकपाटलाब्जे पुण्णागगरगरवीरसारपुष्पैः बिल्वप्रवालतुलसीदलमल्लिकाभिः मां पूजयामि पुरुषोत्तममे प्रसीद अर्कचम्पकपुण्णागनन्द्यावर्तैश्च पाटलैः बृहदेकरवीरैश्च ऋणपुष्पै प्रपूजये पुष्पमालां समर्पयामि तोमालिकां समर्पयामि पुष्पैः पूजयामि ಎಲ್ಲರೂ ಶ್ರೀ ವೆಂಕಟೇಶಾಯ ನಮಃ ಅಂತ ಹೇಳಿ ಪುನರಾವರ್ತನೆ. ಓಂ ಶ್ರೀ ವೆಂಕಟೇಶಾಯ ನಮಃ. ಓಂ ಶ್ರೀ
ಪದಯೇ ನಮಃ ಓಂ ಶ್ರೀ ವೆಂಕಟೇಶಾಯ ನಮಃ ಚಿಂತಿತಾರ್ಥಪ್ರದಾಯ ನಮಃ ಓಂ ಶ್ರೀ ವೆಂಕಟೇಶಾಯ ನಮಃ ವಿಷ್ಣವೇ ನಮಃ ಓಂ ಶ್ರೀ ವೆಂಕಟೇಶಾಯ ನಮಃ ದಾಶರಥಾಯ ನಮಃ ಓಂ ಶ್ರೀ ವೆಂಕಟೇಶಾಯ ನಮಃ ದಶರೂಪವತೆ ನಮಃ ಓಂ ಶ್ರೀ ವೆಂಕಟೇಶಾಯ ನಮಃ
ದ್ಯೋತನ ಯಸ್ಯ ಭಾಗ್ಯರಶ್ಮಯೋ ಯಸ್ಯ ಕೇತವಃ ಸೇವಾ ವಿಶ್ವಾ ಭುವನಾನಿ ಸರ್ವಾ ಜಗತ್ತಿಗಾಭಿರವಿಸಂಪಸಾನಃ ಯನ್ನೋ ದೇವಸ್ಸು ವಿದೇ ದಧಾತು ಪತಿರಕ್ಷಯೈನ ಪ್ರದಾಯವ್ಯುಧಃ ತೀರ್ಥಾನಿ ಪ್ರಚರಂತ ಸಕಾವಂತೋ ನಿಷಂಗಿಣಃ ಪತಾಕಂ ದರ್ಶಯಾಮಿ ಪರಿವಾರ ಸಮೇತ ಶ್ರೇಷ್ಠೇ ನಿವಾದ ಪರಬ್ರಹ್ಮಣೇ ನಮಃ ರಾಜಧ್ವಜಂ ದರ್ಶಯಾಮಿ ರಾಜಧ್ವಜಂ ದರ್ಶಯಾಮಿ ಮಹಾರಾಜ ವ್ಯಜನೆ ವೀಜಯಾಮಿ ರಾಜಾಧಿರಾಜಾಯ ಪ್ರದರ್ಶ್ಯತಾಜಿನೇ ಭಜನ್ಮಯೇ ಸಮಣಾಯ ಕುರ್ಮಹೇ ಕಾಮಾಯ ವಶ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಶ್ರವಣಾಯ ಮಹಾರಾಜಾಯ ನಮಃ ಬ್ರಹ್ಮಾಂಡ ನಾಯಕ ಭೂನೀಲಾದ ಮೇದ ಶ್ರೇಷ್ಠೇ ನಿವಾದ ಪರಬ್ರಹ್ಮಣೇ ನಮಃ ಆಸ್ಥಾನ ಮಂಟಪ ಸೇವಾ ಕಾಲೇ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಉಪನಿಷತ್ ವಾಕ್ಯ ಕಿಂಚಿ ಸ್ತೋತ್ರ ಪ್ರಬಂಧ ಸಹಿತ ಸ್ವಾಮಿನಃ ನಾನಾ ವಿಧ ಮಂತ್ರ ಶ್ಲೋಕ ಸ್ತೋತ್ರ ಸೇವಾಮವತಾರಜ ಓಂ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಸದೇವ ಋತ್ವಿಜಂ ಹೋತಾರಂ ರತ್ನಧಾತಮಂ ವೇದಂ ವಿಷೇತ್ವೋ ಜೇತ್ವಾ ಭಾಜವಸ್ಥೋ ಭಾಜವಸ್ಥದೇವೋ ವಸ್ಸವಿದಾ ಪ್ರಾರ್ಪಯತು ಶ್ರೇಷ್ಠತಮಾಜ ಕರ್ಮಣೇ ವೇದಂ ಧ್ಯಾನ ಹರಿರಜೇನಾನೋ ಹವ್ಯದಾತದೆ ನಿಹೋತಾರದಸ್ಯ ಬರ್ಹಿಜೇ ವೇದಂ ಶನ್ನೋ ದೇವೇನ ವಿಷ್ಣುಜಾಪೋ ಭವಂತು ಬೇತಜೇ ತಯೋರ್ವಿಸ್ರವಂತು ನಃ ವೇದಂ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ಮಾತ್ರಾಪದಂ ಸಾಮಸಂತಾನಃ ಇತ್ಯುಕ್ತ ಶಿಕ್ಷಾಧ್ಯಾಯಃ ಉಪನಿಷದಂ ಸ್ವಾಮಿನಃ ಕಿಂಚಿತ್ ಸ್ತೋತ್ರ ಸೇವಾಮವಧಾರಜ श्रीवेङ्कटाचलाधीशं श्रीजात्यासितवक्षसं श्रितचेतनमन्धारं श्रीनिवासमहं भजे आर्तत्राणपरायणस्य भगवान् नारायणो मे गतिः आर्तत्राणपरायणस्य भगवान् नारायणो मे गतिः प्रह्लादास्ति यदीश्वरो वद हरिः सर्वत्र मे दर्शयः स्तम्भे चैवमिति भ्रुवन्तमसुरम् तत्रात्विरासीत् हरिः वक्षस्तस्य विधारयन् निजनकैः वात्सल्यमापादयन् आर्तत्राणपरायणस्य भगवान् नारायणो मे गतिः आर्ताविषिण्णाः शिथिलाश्च भीताः घोरेषु रव्यादिषु वर्तमानाः सङ्कीर्त्य नारायणशब्दमात्रम् विमुक्तदुःखाः सुखिनो भवन्तु ಸ್ವಾಮಿಯವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಆಸ್ಥಾನ ಮಂಟಪದ ಪೂಜಾ ಕೈಂಕರ್ಯಗಳೆಲ್ಲವೂ ಸಂಪನ್ನವಾಗಿದ್ದು ಈಗ ಮಂಗಳಾರತಿ ಸೇವೆ ಸಕಲ ವಾದ್ಯ ಸೇವೆ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಮಂಗಳಾರತಿಯನ್ನು ಸ್ವೀಕಾರ ಮಾಡಿ ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಿ ಭಗವತ್ ಕೃಪೆಗೆ ಪಾತ್ರರಾಗಬೇಕು. ನಾಳೆ 5:30ಕ್ಕೆ ಸಿದ್ಧತೆಗಳು ಪ್ರಾರಂಭ ಆಗುತ್ತೆ. 6:15ಕ್ಕೆ ಸರಿಯಾಗಿ ಗುರು ಪ್ರಾರ್ಥನೆ ಆಗುತ್ತೆ. 6:30ರ ಒಳಗಾಗಿ ದಯಮಾಡಿ ಎಲ್ಲ ಸೇವಾಕರ್ತರು ಯಾರ್ಯಾರು ಸುಪ್ರಭಾತ ಸೇವೆಗಾಗಿ ರಸೀದಿಯನ್ನು ಬಳಸಿದ್ದೀರಾ ಅವರು ಮುಂದೆ ಅವರಿಗೆ ಕೌಂಟರನ್ನು ವಿಶೇಷವಾಗಿ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಬಂದು ಸಾಲಾಗಿ ನಿಂತು ನಿಲ್ಲುವುದಕ್ಕೆ ಕಷ್ಟ ಆಗಿರ್ತಕ್ಕಂಥವ್ರು ಮಾತ್ರ ಕುಳಿತು ಆ ಭಗವತ್ ಸೇವೆಯನ್ನು ವೀಕ್ಷಿಸಬೇಕು. ಅದಾದ ತರುವಾಯ ಸ್ವಾಮಿಗೆ ಸುಪ್ರಭಾತ ಹೇಳಿದ ಮೇಲೆ ತೆರೆಯನ್ನು ತೆಗೆದು ಒಂದು ಪೂಜೆಯನ್ನು ಮಾಡಿ ಪ್ರಸಾದವನ್ನು ಕೊಡ್ತೇವೆ. ಅದಾದ್ಮೇಲೆ ತೋಮಾಲೆ ಸೇವೆಗೆ ಯಾರ್ಯಾರು ಕೊಟ್ಟಿದ್ದೀರಾ ಅವರು 2ನೇ ತೋಮಾಲೆ ಸೇವೆಯಲ್ಲಿ ಬಂದು ಆ ತೋಮಾಲೆಯನ್ನು ಮುಟ್ಟಿ ಪ್ರಾರ್ಥನೆ ಮಾಡಿ ಆ ಭಗವಂತನಿಗೆ ತೋಮಾಲಿಕೆಯನ್ನು ಸಮರ್ಪಣೆ ಮಾಡಿ ಒಂದು ಪೂಜೆಯನ್ನು ಮಾಡ್ತೇವೆ, ಪ್ರಸಾದವನ್ನು ವಿತರಣೆ ಮಾಡ್ತೇವೆ. ಅದಾದ್ಮೇಲೆ ಸ್ವಾಮಿಗೆ ಅಭಿಷೇಕ ಸೇವೆ ಇರುತ್ತೆ. ಅಭಿಷೇಕಕ್ಕೆ ಯಾರ್ಯಾರು ಸೇವೆ ಕೊಟ್ಟಿದ್ದೀರಾ ಅವರೆಲ್ಲ ಅಭಿಷೇಕ ಸಂದರ್ಭದಲ್ಲಿ ಕುಳಿತು ಭಗವಂತನ ಸೇವೆಯನ್ನು ಆಲಿಸಿ ಭಗವತ್ ಪ್ರಸಾದವನ್ನು ತೆಗೆದುಕೊಂಡು ಕೃತಾರ್ಥರಾಗಬೇಕು. ಅದಾದ್ಮೇಲೆ ಮಹಾನಿವೇದನ ಸೇವೆ ಅಂತ ನಡೆಯುತ್ತೆ. ಆ ಮಹಾನಿವೇದನ ಸೇವೆಯಲ್ಲಿ ಯಾರ್ಯಾರು ಸೇವಾ ರಸೀದಿಯನ್ನು ಪಡೆದುಕೊಂಡಿದ್ದಾರೆ ಅವರೆಲ್ಲ ಮುಂದೆ ಬಂದು ಸಂಕಲ್ಪ ಸೇವೆಯಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಆ ಭಗವಂತನ ಪ್ರಸಾದವನ್ನು ತೆಗೆದುಕೊಳ್ಳಬೇಕು. ಸಾಯಂಕಾಲ ವಿಶೇಷವಾಗಿ 5:30ರಿಂದ ಕಾಶಿಯಾತ್ರಾ ಪೂರ್ವಕವಾಗಿ ಮಹಾಲಿಂಗೇಶ್ವರ ಸ್ವಾಮಿಗೆ ಫಲ ಸಮರ್ಪಣೆಯೊಂದಿಗೆ ಮಹಾಪೂಜೆಗಳೆಲ್ಲ ಪ್ರಾರಂಭ ಆಗಿ
ಸ್ವಾಮಿಯ ಕಲ್ಯಾಣೋತ್ಸವ ಸೇವೆ ನಡೆಯುತ್ತೆ. ಮಾರ್ಗದರ್ಶನ ಯಾವ ರೀತಿ ನಾವು ಕೊಡ್ತೇವೆ ಆ ರೀತಿಯಾಗಿ ದಯಮಾಡಿ ಎಲ್ಲರೂ ಪಾಲಿಸಿ, ಯಾರು ಕೂಡ ನುಗ್ಗಲು ಮಾಡದೆ ಎಲ್ಲರಿಗೂ ಭಗವತ್ ಪ್ರಸಾದವನ್ನ ದೊರಕಿಸಿಕೊಡುವಂತ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ದಯಮಾಡಿ ಎಲ್ಲರೂ ಸಹಕರಿಸಿ ಭಗವತ್ ಕೃಪೆಗೆ ಪಾತ್ರ ಆಗಬೇಕು. ಮಂಗಳಾರತಿ ಆಗುತ್ತೆ. ಸಕಲ ವಾದ್ಯ ಎಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋದು ಮುಹೂರ್ತ ವಾದ್ಯ. ಪ್ರಸಾದವನ್ನು ವಿತರಣೆ ಮಾಡುತ್ತೇವೆ. ಎಲ್ಲರಿಗೂ ಕೂಡ ಇಲ್ಲಿಂದನೇ ಭಗವಂತನ ಪ್ರಸಾದ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ದಯಮಾಡಿ ಮುಂದೆ ಬಂದು ಪ್ರಸಾದ ಸ್ವೀಕಾರ ಮಾಡಬೇಕು. ನಾಳೆ ಬೆಳಗ್ಗೆ 5:30 ವ್ಯವಸ್ಥೆಗಳಾಗುತ್ತೆ. 6:15 ಗುರು ಪ್ರಾರ್ಥನೆ ಆಗುತ್ತೆ. ಯತಿತ್ರಯರ ಪ್ರಾರ್ಥನೆ, ಸಪ್ತ ಋಷಿಗಳ ಪ್ರಾರ್ಥನೆ, ಎಲ್ಲ ಋಷಿಗಳ ಪ್ರಾರ್ಥನೆ ವಿಶೇಷವಾಗಿ ನಡೆಯುತ್ತೆ. ಎಲ್ಲ ಗುರುಗಳ, ಎಲ್ಲ ಯತಿವರ್ಯರ, ಎಲ್ಲ ಮಠಾಧೀಶರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಗುರುಗಳ ಒಂದು ಅನುಗ್ರಹದೊಂದಿಗೆ ಈ ಸೇವೆಯಲ್ಲಿ ವಿಶೇಷವಾಗಿ ತಾವೆಲ್ಲ ಪಾಲ್ಗೊಂಡು ಕೃತಾರ್ಥರಾಗಬೇಕು. ಸೇವಾ ಸಮಯಕ್ಕೆ ಸರಿಯಾಗಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಸೇವೆ ಮುಗಿದೋದ ಮೇಲೆ ಚೀಟಿ ತೋರಿಸಿದ್ರೆ ತಾವು ಇಲ್ಲಿ ಒಳಗಡೆ ಬಿಡ್ಲಿಕ್ಕಾಗಲ್ಲ. ಹಾಗಾಗಿ ಆದಷ್ಟು ಸೇವೆ ಪ್ರಾರಂಭ ಆಗೋದಕ್ಕೆ ಮುಂಚೆ 6:30 ಒಳಗಾಗಿ ಯಾರ್ಯಾರು ಸುಪ್ರಭಾತ್ ಸೇವೆಯವರು ಅವರೆಲ್ಲ ಬರಬೇಕು. 7 ಗಂಟೆ ಒಳಗಾಗಿ ತೋಮಾಲಿ ಸೇವೆಯವರೆಲ್ಲ ಬರಬೇಕು. 8:30 ಒಳಗಾಗಿ ಅಭಿಷೇಕ ಸೇವೆಯವರೆಲ್ಲ ಬಂದು, ಮಹಾನಿವೇದನಕ್ಕೆ 12 ಗಂಟೆ ಒಳಗಾಗಿ ಯಾರ್ಯಾರು ಸೇವೆಯನ್ನು ಕೊಟ್ಟಿದ್ರೆ ಅವರೆಲ್ಲ ಒಳಗಡೆ ಬಂದು ಅಷ್ಟೊಳಗಡೆ ಪ್ರಸಾದವನ್ನು ಸ್ವೀಕಾರ ಮಾಡಿ ಕೃತಾರ್ಥರಾಗಬೇಕು ಅಂತೇಳಿ ಪ್ರಾರ್ಥನೆ. ಈಗ ಸ್ವಾಮಿಯ ಪ್ರಸಾದವನ್ನ ವಿತರಣೆ ಮಾಡ್ತಾ ಇದ್ದೇವೆ. ಎಲ್ಲರ ಪರವಾಗಿ ಕೊಡ್ತಾ ಇದ್ದೇವೆ. ಪ್ರಾರ್ಥನೆ ಮಾಡೋದು ಎಲ್ಲ ಅಲ್ಲಿಂದಲೇ ನಮಸ್ಕಾರ ಮಾಡೋದು. ಪುತ್ತೂರಿನ ಮಹಾಜನತೆಗೆ ವಿಶೇಷವಾದಂಥ ಭಗವಂತನ ಆಸ್ಥಾನ ಮಂಟಪದ ಸೇವೆಯ ಪ್ರಸಾದ ಸಿಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇನ್ನು ಮುಂದಿನ ಕಾರ್ಯಕ್ರಮಗಳೆಲ್ಲ ನೆರವೇರುತ್ತೆ. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.